ಈಗ ನಮ್ಮ ಮನೆ ಹತ್ತಿರ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಓಟು ಕಲ್ತಾರೆ, ಹೋಗ್ತಾರೆ. ಮತ್ತೆ ಅವರು ನಮಗೆ ಸಿಗೋದಿಲ್ಲ ಬಡವರಿಗೆ. ಹೈ ವೋಲ್ಟೇಜ್ ಅಂದರೆ ಪುತ್ತೂರಿಗೆ ಪುತ್ತಿಲ್ಲ, ದೇಶಕ್ಕೆ ಮೋದಿ. ನಿಮಗೆ 70 ವರ್ಷ ಅವನ ನಂಚಿನ ವರ್ಕ್ ಸಂಜೆ ಮಟ್ಟೊಂದು ಅವಧಿ ಆತಲು ವಯರ್ನೇ ಬಲ್ಲಿಂದ ಎಂಕ್ಲಿಗೆ ಹಾಸ್ಪಿಟಲ್ ಇಪ್ಪಣೆ ಎಮರ್ಜೆನ್ಸಿಗೆ ಪೂರ ಪುತ್ತೂರಿ ಪಾಪ ತಗಲಿ ಇಪ್ಪಣೆ ರಿಕ್ಷಾಡ್ ಪೋಪೇರು ಹೋದ 4 ಎಂಕ್ಲೇನು ಉಂಟಾ ಬೇರೆ ಅಂತ ಫೈನ್ ಪಾಡ್ಬೇರು ಎಂಕ್ಲಿಗೆ ಒಂದು ಅರ್ಜೆಂಟಿಗೆ ವ್ಯವಸ್ಥೆ ಬಂತು ಅಪ್ಪನ ವಾ ಮಗೆಲಜ್ಜಿ ಬುಕ್ ದೇವ ಊಟ ಓಡಲೆ ನೋಟ ತ್ರಿಕೋಣ ಏರಿಯೆ ತ್ರಿಕೋಣ ಮುಳ್ಳು ಪುತ್ತಿಲ ವರ್ಸಸ್ ಕಾಂಗ್ರೆಸ್. ನಮಸ್ಕಾರ ವೀಕ್ಷಕರೇ, ಗ್ರಾಮಕ್ಕೊಂದು ರೌಂಡ್. ಇವತ್ತು ನಾವು ವಿಟ್ಲ ಜಂಕ್ಷನ್ನಲ್ಲಿದ್ದೇವೆ. ಇದು ಬಂಟ್ವಾಳ ತಾಲೂಕಿನ ವಿಟ್ಲ ಜಂಕ್ಷನ್. ಇದು ಪ್ರಮುಖವಾದಂಥ ಒಂದು ಪಟ್ಟಣ ಕೇಂದ್ರ. ಆದರೆ ಇದು ಬರುವಂಥದ್ದು ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ. ಇಲ್ಲಿನ ಎಲ್ಲ ಆಗು ಹೋಗುಗಳ ಬಗ್ಗೆ ಮಾತನಾಡಬೇಕಾದವರು, ಕೇಳಬೇಕಾದವರು, ಸಮಸ್ಯೆಗಳಿಗೆ ಅನ್ಯಾಯಗಳಿಗೆ ಧ್ವನಿಯಾಗಬೇಕಾದವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಆ ಹಿನ್ನೆಲೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪೂರ್ವಭಾವಿಯಾಗಿ ಇಲ್ಲಿನ ಮತದಾರರು ಏನೇ ಹೇಳ್ತಾರೆ, ಅವರ ಅಭಿಪ್ರಾಯಗಳೇನು, ಅವರ ಒಲವು ಏನು, ಇಲ್ಲಿನ ಸಮಸ್ಯೆಗಳು ಎನ್ನುವಂಥ ತಿಳಿಸುವಂತಹ ಪ್ರಯತ್ನವನ್ನು ಗ್ರಾಮಕ್ಕೊಂದು ರೌಂಡ್ ಮುಖಾಂತರ ಮಾಡಲಿಕ್ಕೆ ವಿಟ್ಲ ಜಂಕ್ಷನ್ಗೆ ಬಂದಿದ್ದೇವೆ. ಬನ್ನಿ ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ನೋಡ್ಕೊಂಡು ಬರೋಣ. ಹೇಗೆ ಬರ್ಬೋದು? ಪುತ್ತೂರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಗೆ ಗ್ಯಾರಂಟಿ? ಇಲ್ಲಿನ ಶಾಸಕ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಹಾಗೆ ಇನ್ನೂ ಕೂಡ ಅಭಿವೃದ್ಧಿ ಆಗುವ ಒಂದು ನಿರೀಕ್ಷೆಯಲ್ಲಿದ್ದೇವೆ ನಾವು. ಹಿಂದುತ್ವ ಇದೆ, ಪಕ್ಷವೂ ಇದೆ, ನಮಗೆ ಎರಡು ಬೇಕು. ಆದ ಕಾರಣ ನಾವು ಭಾರತೀಯ ಜನತಾ ಪಾರ್ಟಿ ಮೊದಲಿಂದವೂ ಅದೇ, ಇನ್ನೂ ಅದೇ. ಹಿಂದುತ್ವ ಡಿವೈಡ್ ಆಗಿ ಪಕ್ಷೇತರರಿಗೆ ಹೋದರೆ ಬಿಜೆಪಿ ಹೇಗೆ ಬರುತ್ತೆ? ಇಲ್ಲ, ಅದು ನಾಡ್ದೆಲ್ಲ ನಮ್ಮ ಹಿಂದೂ ಸಮಾಜದವರು ಎಲ್ಲ ಒಟ್ಟಿಗೆ ಆಗಿ ಬಿಜೆಪಿಗೆ ಮತ ಹಾಕ್ತಾರೆ. 100%. ಕಾಂಗ್ರೆಸ್ಗೆ ಲಾಭ ಆಗಲಿಕ್ಕಿಲ್ಲ. ಹಿಂದೂಗಳಿಗೆ ಅಷ್ಟು ಸ್ವಲ್ಪ ಇದಿಲ್ಲ ಅಲ್ಲ, ಮ್ಯಾನ್ಸನ್ಸ್ ಇದೆ ಅಲ್ಲ, ಹಾಗೆ ನಾಡ್ದು ಬಿಜೆಪಿಗೆ ಹಾಕ್ತಾರೆ ಒಟ್ಟು. ಏನು ಮುಖ್ಯ ನಿಮ್ಮ ಬೇಡಿಕೆ ಏನು ಬಿಜೆಪಿ ಬಂದರೆ? ಬಿಜೆಪಿ ಒಂದೇ, ಹಿಂದುತ್ವ ಮತ್ತು ಅಭಿವೃದ್ಧಿ. ಮಂದಿ ಕ್ಯಾಂಡಿಡೇಟ್ಸ್ಗಳಿದ್ದಾರೆ, ಏನು ಯಾರು ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ? ಸಲ ಪುತ್ತೂರಲ್ಲಿ ಯಾಕೆ? ಒಳ್ಳೆ ಜನನಾಯಕ ಕೂಡ. ಹಾಂ, ಯಾವ ವಿಭಾಗದಲ್ಲಿ? ಪಕ್ಷೇತರ ವಿಭಾಗದಲ್ಲಿ. ಹಾಂ, 100% ಅವ್ರು ಗೆಲ್ತಾರ? ಹಾಂ, ಗೆಲ್ತಾರೆ. ಏನು ನಿರೀಕ್ಷೆ ಇದೆ ನಿಮಗೆ ಗೆದ್ದು ಬಂದರೆ? ಎಲ್ಲ ಕೆಲಸ ಕಾರ್ಯನೆಲ್ಲ ಮಾಡಿಸ್ತಾರೆ ಅಂತ ನಿರೀಕ್ಷೆ ಇದೆ. ಕ್ಯಾಂಡಿಡೇಟ್ ಬಗ್ಗೆ ಹೇಗುಂಟು? ನಾವು ಬಿಜೆಪಿ ಬೈಬಾರ್ದು. ಹೌದು, ಯಾವ್ದು ಬರ್ಬೋದು ಅಂತ? ಬಿಜೆಪಿ ಖಂಡಿತ ಬಂದೇ ಬರ್ಬೋದು. ಪುತ್ತೂರವರು ಕೂಡ ಇದ್ದಾರೆ ಒಂದು ಕಡೆ. ಹಾಂ, ಹೌದು, ಒಳ್ಳೆ ಎಂತ ಬಿಜೆಪಿಗೆ ಇಲ್ಲಪ್ಪ, ಆಗ್ಲಿಕ್ಕಿಲ್ಲ. ಗ್ಯಾರಂಟಿ ಅಂತಲ್ಲ, ಬಟ್ ನಮ್ಮದೊಂದು ಹೇಗೆ ಬಿಜೆಪಿ ಕ್ಯಾಂಡಿಡೇಟ್ ಆಶಾ ತಿಮ್ಮಪ್ಪರವರಲ್ಲ, ಹೇಗೆ ಒಳ್ಳೆ ಕ್ಯಾಂಡಿಡೇಟ್ ಅಲ್ವಾ? ಹೌದು, ಎಲ್ಲರೂ ಗೊತ್ತಿದ್ದವರೇ ಎಲ್ಲ, ಎಲ್ಲರೂ ಸೆಲೆಕ್ಟ್ ಮಾಡಿ ನಿಲ್ಲಿಸಿದ ಕಾರಣ ಸೆಲೆಕ್ಟೆಡ್ ಪರ್ಸನ್. ಮಹಿಳೆಗೆ ಒಂದು ಈ ಸಲ ಚಾನ್ಸ್ ಕೊಟ್ಟಿದ್ದಾರೆ, ನಮ್ಮ ದಕ್ಷಿಣ ಕನ್ನಡ 2 ಸೀಟ್ ಕೊಟ್ಟಿದ್ದಾರಲ್ಲ, ಅದು ಖುಷಿಯಾಗಿದೆ ನಮಗೆ. ಹೌದು, ಮಹಿಳಾ ಅಭ್ಯರ್ಥಿ ಇಬ್ಬರು ಬಂದ ಕಾರಣ ಸುಳ್ಯ ಮತ್ತು ಪುತ್ತೂರು ಬಂದು ಖಂಡಿತ ಬರ್ಬೋದು, ಬರಬೇಕು ಅಂತೇಳಿ ನಮ್ಮ ಆಸೆ. ನಿಮ್ಮ ಮಹಿಳಾ ವಿಭಾಗದಲ್ಲಿ ಸಂಘಟನೆಯವರೆಲ್ಲ ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡ್ತಾರೆ? ಖಂಡಿತ, ನಮ್ಮ ಮಹಿಳಾ ಮಂಡಲ ಇದರಲ್ಲೆಲ್ಲ ಒಳ್ಳೆಯ ಅಭಿಪ್ರಾಯ ಇದೆ. ಊರಿನಲ್ಲಿ ಕೆಲಸ ಮಾಡೋರು ಯಾರಿಲ್ಲ, ಅವರವರ ಏರಿಯಲ್ಲಿಂಟು, ಅಲ್ಲಿಗೆ ಮಾತ್ರ ಹೋಗಿ ಆ ಏರಿಯಲ್ಲಿ ಮಾತ್ರ ಕೆಲಸ ಮಾಡೋದು. ಸ್ವಲ್ಪ ಈಚೆ ಇದ್ದರೆ ಕಾಂಗ್ರೆಸ್ ಅವರಿದ್ದರೆ ಆ ಏರಿಯಾದಲ್ಲಿ ಯಾವ ಕೆಲಸವೂ ಇಲ್ಲ. ಅವರ ಬೆಂಬಲಿಗರಿದ್ದಲ್ಲಿ ಮಾತ್ರ ಅವರ ಕೆಲಸ. ಬೆಂಬಲಿಗರು ಇಲ್ಲ ಅಲ್ಲಿ ಅವರ ಕೆಲಸ ಇಲ್ಲ. ಮತ್ತು ನಾವು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಬರ್ತಾ ಹೇಳಿ. ಯಾಕಂತ ಹೇಳಿದ್ರೆ ಕೊಡಿಂಬಾಡಿ ಅಶೋಕ್ ರೈ ಅವರು ಇಲ್ಲೆಲ್ಲ ಬಂದು ಕೊರೋನಾ ಟೈಮಲ್ಲೆಲ್ಲ ಬಂದು ನಮಗೆಲ್ಲ ಸಹಾಯ ಮಾಡಿದ್ದಾರೆ, ಎಷ್ಟೋ ಮಂದಿಗೆ ಸಹಾಯ ಮಾಡಿದ್ದಾರೆ. ಒಂದು ದಿವಸ ತಂದ ಅಕ್ಕಿ ಸಾಲದಂತೇಳಿ ಪುನಃ ಲೀಸ್ಟ್ ತಗೊಂಡು ಮಾರನೇ ದಿವಸ ತಂದು ಕೊಟ್ಟಿದ್ದಾರೆ, ಅದು ಸಾಲದಿಲ್ಲ ಅಂತ ಮತ್ತೊಂದು ದಿವಸ ತಂದು ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಉಪಕಾರ ಮಾಡಿದವರು. ಮತ್ತು MLA ಅವರು ಮಠಂದೂರು ಅವರು ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಆದ ಕಾರಣ ಕಾಂಗ್ರೆಸ್ ಈ ಸಲ ಬರ್ತದೆ. ಅಲ್ಲಿ ಪುತ್ತಿಲ ಮತ್ತು ಅವರಿಬ್ಬರು ಇದ್ದ ಕಾರಣ BJP ಸೋಲ್ತದೆ. ಗ್ಯಾರಂಟಿ. ಬೇರೆ ಏನಾದರೂ ಬೇಡಿಕೆಗಳು, ಅಭಿವೃದ್ಧಿಗಳೇನಾದರೂ? ಅಭಿವೃದ್ಧಿ ಆಗಲಿಕ್ಕೆ ಉಂಟು. ನಮ್ಮ ಏರಿಯಾದ ಹೇಳ್ತೇನೆ ನಾನು, ನಮ್ಮದು ಉಕ್ಕುಡ ಚೆಕ್ ಪೋಸ್ಟ್ ಹತ್ರ. ನಮ್ಮ ಏರಿಯಾದಲ್ಲಿ ಪಂಚಾಯತ್ ಅವರೊಂದು ಬೋರ್ ತೆಗೆದ್ರು. ಅಲ್ಲಿ ಒಂದು ಬೋರ್ ತೆಗೆದು ಕೂಡಲೇ ಮತ್ತೊಂದು ಬೋರ್ ತೆಗೆಯೋ ಅವಕಾಶ ಅವರಿಗಿಲ್ಲ. ಒಂದು ಬೋರ್ ತೆಗೆದು ಅದರಲ್ಲಿ ನೀರು ಸಿಗಲಿಲ್ಲ, ಮತ್ತೊಂದು ಬೋರ್ ತೆಗೆದ್ರು ಕೂಡಲೇ. ಆ ನೀರು ತೆಗೆದ ನಂತರ ನಮ್ಮ ಕೃಷಿ ಭೂಮಿಗೆ ಒಂದು ಬಾವಿಯಲ್ಲಿ ಒಂದು ನೀರಿರಲಿಲ್ಲ. ಇಷ್ಟು ವರ್ಷ ಎಲ್ಲ ಡ್ರೈ. ಈಗ ಪುನಃ ಅದೇ ಬೋರಿಂದ ದಿವಸಕ್ಕೆ ಸಾಧಾರಣ ಒಂದು ಬೆಳಿಗ್ಗೆ 6 ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ 11ವರೆಗೆ ನಿಲ್ಲಿಸ್ತಾರೆ ಬೋರನ್ನು. 7 HP ಪಂಪ್ ಹಾಕಿದ್ದಾರೆ.
ಪುನಃ 3 ಗಂಟೆ ಸ್ಟಾರ್ಟ್ ಮಾಡಿದರೆ 7 ಗಂಟೆ ನಿಲ್ಲಿಸ್ತಾರೆ. ಅಲ್ಲಿ ನಾವೆಲ್ಲ ಸುತ್ತಮುತ್ತ ಬೋರ್ ತೆಗೆದವರು ಇದ್ದೇವೆ. ಈಗ ಕೃಷಿ ಸ್ವಲ್ಪ ಕೃಷಿ ಇದ್ದವರು, ನನಗೆ ಸ್ವಲ್ಪ ಕೃಷಿ ಇದೆ, ನನಗೆ ಈಗ ಆ ಬೋರಲ್ಲಿ ನೀರಿಲ್ಲ. ಆ ರೀತಿ ಅದು ಎಲ್ಲಿಗೆ ನಮ್ಮ ಏರಿಯಾಕ್ಕೆ ನೀರು ಕೊಡೋದಲ್ಲ, ಈ ವಿಟ್ಲ ಸಿಟಿಗೆ, ಅಲ್ಲಿಂದ ಉಕ್ಕಡದಿಂದ ಈಚೆಗೆ ಬರೋದು ನೀರು. ನಮಗೆ ಅದರಿಂದ ಏನು ಉಪಕಾರ ಇಲ್ಲ. ಅಲ್ಲಿ ನಮ್ಮ ಭೂಮಿಯನ್ನೇ ಬರಡು ಮಾಡಿ ಹಾಕಿದ್ದಾರೆ. ಅದು ಹೇಳಿ ಆಯಿತು ಎಂತ ಮಾಡಿದರೂ ಅವರು ಮಾತಾಡೋದಿಲ್ಲ, ಬಿ ಜೆ ಪಿಯವರು ಮಾತಾಡೋದಿಲ್ಲ. ಏನಾದರೂ ಕೆಲಸ ಆಗಬೇಕಂತ ಹೇಳಿದರೆ ಅದಕ್ಕೂ ಇಲ್ಲ. ಈಗ ಅಶೋಕ್ ರೈ ಬಂದರೆ ಈ ಸಮಸ್ಯೆ ಎಲ್ಲ ಪರಿಹಾರ ಆದಿತ್ತು ಮಾಡ್ತಾರೆ ಅವರು ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇದೆ ಅವರಿಗೆ. ಒಂದು ಮೊದಲಿಂದ ಬರುವಂಥದ್ದು ಬಿ ಜೆ ಪಿ ಬರ್ತಾ ಇಲ್ಲ, ಈ ಸಲ ಕೂಡ ಅದೇ ಬರಬೇಕು. ಅದೇ ಬರ್ತದೆ. ಯಾಕೆ ಬಿ ಜೆ ಪಿ ಬರಬೇಕು? ನಮಗೊಂದು ಅದು ಹಿಡಿದು ಹೋಗಿದೆ, ಅದನ್ನು ಮಾಡ್ತಾ ಮುಂದೆ ಹೋಗ್ತಾ ಇದ್ದೇವೆ ಮೊದಲಿಂದಲೇ. ಈ ಸಲ ಪಕ್ಷೇತರ ಅರುಣಕುಮಾರ್ ಪುತ್ತಿಲ ಇದ್ದಾರಂತೆ, ಅವರ ಮೇಲೆ ಅಭಿಮಾನ ಉಂಟು, ಆದರೆ ಎಂತ ಮಾಡೋದು ಗೊತ್ತಿಲ್ಲ. ಬಿ ಜೆ ಪಿ ಓಟ್ ಆಗ್ತುಂಟಲ್ಲ, ಮತ್ತು ಅಲ್ಲಿ ಮುಟ್ಟುವಾಗ ಹೇಗಿದ್ದು ನೋಡ್ದು. ಬೇಡಿಗೆ ಉಂಟು, ಆಗ್ತಾ ಉಂಟು, ಕೆಲವು ಆಗ್ತದೆ ಕೆಲವು ಆಗೋದಿಲ್ಲ. ನೀರಿನ ಅವಶ್ಯ ಕಂಡುಬಟ್ಟು ನಮಗೆ ನೀರಿಲ್ಲ, ಇವತ್ತು ನಿನ್ನೆದಲ್ಲ. ಎಲೆಕ್ಷನ್ ನಮ್ಮ ಒಟ್ಟಿಗೆ ಅರುಣ್ ಪುತ್ತಿಲ ಬರೋದು ಒಂದು. ಯಾಕೆ ಅರುಣ್ ಪುತ್ತಿಲ? ಕಾಂಗ್ರೆಸ್ನವರು ಬಿ ಜೆ ಪಿನವರು ಇಷ್ಟು ವರ್ಷ ಹಾಕಿ ನನಗೆ ಉಪಕಾರ ಮಾಡಲಿಲ್ಲ. ಅದು ಎರಡನ್ನೂ ಬಿಟ್ಟು ಪಕ್ಷೇತರಾಗಿ ಅರುಣ್ ನೋಡು, ಹೊಸಬ್ರನ್ನು ಮಾಡು ಅಂತೇಳಿ ಬರ್ಬೋದು. ಅರುಣ್ ಕುಮಾರ್ ಪುತ್ತಿಲ ನನಗೆ 100% ಭರವಸೆ ಉಂಟು, ಬರ್ಬೋದು ಅಂತೇಳಿ. ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪ್ರಬಲ ಪಕ್ಷಗಳಿರುವಾಗ ಅದು ಬಿ ಜೆ ಪಿ ನಾವು ಪಾರ್ಟಿ ಬಿಡಲಿಕ್ಕಿಲ್ಲ. ಈ ಸಲ ಒಂದು ನೋಡು ಅಂತ ಅವರು ಸಹ ಏನು ಮಾಡಿಕೊಡಲಿಲ್ಲ ನಮಗೆ. ಇಲ್ಲಿ ಸಹ ಬಿ ಜೆ ಪಿ ಬಂದು ಇಲ್ಲಿ ಅವರು ಸಹ ನಮಗೆ ಏನು ಮಾಡಿಕೊಡಲಿಲ್ಲ. ಏನು ಆಗಬೇಕಂತಿದೆ ನಿಮಗೆ ಮೈನ್? ನನಗೆ ಇಷ್ಟು ವರ್ಷ ಏನು ಕೇಳಲಿಲ್ಲ. ಒಂದು ಮನೆ ತೆರಿಗೆ ತಂದೆ ಹೆಸರಲ್ಲಿ ಕೊಡೋದನ್ನು ನನ್ನ ಹೆಸರಿಗೆ ಹಾಕಿ ಕೊಡು ಅಂತಲೇ ಇದೇ ಯಾರು ಮಾಡಿಕೊಡಲಿಲ್ಲ ಅಧ್ಯಕ್ಷ ಇರುವಾಗ. ಅದೇ ಕಾಂಗ್ರೆಸ್ನವನು ಬಿ ಜೆ ನಮ್ಮ ಏರಿಯಾದಲ್ಲಿ ವಿನ್ ಆದ, ಅವರು ಮುಸ್ಲಿಮ್ಸ್ ಆದರೂ ಮಾಡಿಕೊಟ್ಟಿದ್ದಾನೆ. ಅದೊಂದು ಮಾಡಿದ್ದಾರೆ. ಮೇಯ್ನಾಗಿ ನಮಗೆ ಬಡವರ ಕೆಲಸ ಎಲ್ಲ ಆಗಬೇಕು, ಮಾಡಬೇಕು. ಯಾರು ಮಾಡಲಿಲ್ಲ ಇಷ್ಟು ವರ್ಷ. ಇಷ್ಟು ವರ್ಷದಲ್ಲಿ 55 ವರ್ಷ ಆಯಿತು ನನಗೆ. ಇಷ್ಟು ವರ್ಷ ಒಂದು ಕೆಲಸ ಮಾಡಿದಂದರೆ ಅವನೇ ಒಬ್ಬ. ಮತ್ತು ಇವರ ಜಗಳದಲ್ಲಿ ಇದಕ್ಕೆ ಅರುಣ್ ಪುತ್ತಿಲ ಒಂದು ಸ್ವಲ್ಪ ಹೆಸರುಂಟು, ಎಲ್ಲಿಗೆ ಹೋದರೆ ಸರ್. ಯಾರಾದರೂ ಯುವಕರಿಗೆಲ್ಲ ಒಂದು ಪೊಲೀಸ್ ಸ್ಟೇಷನ್ ಕೆಲಸ ಆಗಬೇಕಾದ್ರೆ ರಪ್ಪ ಬಂದು ಮಾಡಿಕೊಡ್ತಾರೆ. ಅದರಲ್ಲಿ ಅರುಣ್ ಪುತ್ತಿಲ ಆಗ್ಬೋದು ಅಂತೇಳಿ ಎಲ್ಲಿಗೆ ಬಂದರೂ ಒಂದು ಯಾರು ಫೋನ್ ಮಾಡಿದರು ಬರ್ತಾರೆ. ಎಲೆಕ್ಷನ್ ಏನು ಈಗ ಮೊದಲಿನಾಗೆ ನಡೀತಾ ಇದೆ, ಈಗ ಮೊದಲಿನಾಗೆ ನಡೀತಾ ಇದೆ. ಏನು ಈಗಿನ ಸರ್ಕಾರ ಏನು ಪ್ರಯೋಜನ ಇಲ್ಲ, ಈಗ ಇಲ್ಲ ಏನು ಪ್ರಯೋಜನ ಇಲ್ಲ. ಏನು ಬದಲಾವಣೆ ಮಾಡ್ತೀರಾ? ಏನು ಸ್ವಲ್ಪ ಬದಲಾವಣೆ ಮಾಡಬೇಕು, ನಮಗೆ ಮಾಡಬೇಕು, ಖಂಡಿತವಾಗಿ ಮಾಡಬೇಕು. ಯಾಕೆಂದರೆ ಈಗ ತುಂಬ ಎಲ್ಲರೂ, ನಾವಂತಲ್ಲ, ಎಲ್ಲರೂ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಯಾರು ಹ್ಯಾಪಿಯಲ್ಲಿ ಯಾರು ಸಹ ಇಲ್ಲ. ಇಲ್ಲಿ ನಾವು ಆಟೋದವರಾಗಲಿ ಇಲ್ಲಿಯವರು ಎಲ್ಲದ ಐಟಮ್ಗೆ ರೇಟ್ ಜಾಸ್ತಿ, ಎಲ್ಲದಕ್ಕೆ ರೇಟ್ ಅಂತ ಕಡಿಮೆ ಅಂತ ಆಫರ್ ಅಂತ ಯಾವುದೂ ಸಹ ಇಲ್ಲ. ನಮಗೆಲ್ಲ ಕಷ್ಟದಲ್ಲೇ ಇದ್ದೇವೆ ನಾವು ಎಲ್ಲರೂ. ಅದು ಹೇಳ್ಬೇಕಂತಿಲ್ಲ, ನೀವು ಸಹ ಅದೇ ಗೊತ್ತಿರ್ಬೋದು ನಿಮಗೆ ವಿಷಯ ಎಲ್ಲ. ಮತ್ತು ಏನಂತಾರೆ ಈ ಸಲ ನೋಡಿ ಓಟ್ ಹಾಕಬೇಕಷ್ಟೇ, ಮುಖ ನೋಡಿ ಓಟ್ ಹಾಕೋದು. ನಮಗೆ ಯಾರಿಂದ ಸಹಾಯ ಸಿಗ್ತದೆ ಅವರಿಗೆ ನಾವು ಓಟ್ ಹಾಕ್ತೇವೆ. ಯಾವ ಪಕ್ಷ ಅಂತ ನಾವು ಹೇಳೋದಿಲ್ಲ, ನಮಗೆ ಯಾರಿಂದ ಸಹಾಯ ಆಗ್ತದೆ ಅವರಿಗೆ ನಾವು, ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜನತಾದಳ JDS ಯಾವುದು ಬೇಕಾದ್ರೆ ಆಗಲಿ, ನಮಗೆ ಯಾವ ಕಡೆಯಿಂದ ಸಹಾಯ ಸಿಗ್ತದೆ ಅವರಿಗೆ ನಾವು ಓಟ್ ಹಾಕ್ತೇವೆ. ಖಂಡಿತವಾಗಿ, ನೋ ಡೌಟ್. ಅದಕ್ಕೆ ಹೇಳುವಂಥ ವಿಷಯ ಏನಿಲ್ಲ. ಅದು ಎಂಚ ಈ ಸರ್ತಿ ಓಟದವ್ರ ಓಟು ಸರ್ತಿದ ಅದಾಯ್ತು ಪಣೇರಾಪುಜಿ ಅಂಡ್ಲ ಓಟು ಪಾಡ್ನ ಇತ್ತಂಡ ಒಂಜಿ ಎಡ್ಡ ಪಕ್ಷದೂದು ಪಾಡೋಡು ನಂಗೆ ಉಪಕಾರ ಮಾಡ್ತು ನಾವು ಈತ ಕರಿನ ಉಂಟ ಅದಾಯ್ತಾ ಪರಿಸ್ಥಿತಿ ಆತಂಡು ಬಣದ ತೂದು ನರಮಳನ್ನು ಪೂರ ತೂದು ಪಕ್ಷನ ಮಾತ್ರ ತುಂಡ ಜನನದು ಕೂಡ ಹಾಕೊಂಡು ಜನ ಎಡ್ಡ ಇತ್ತಂಡ ಅಂಚಳ ಪಾಡ್ಬೇರು ಅಂಡ ಓವು ಉಪಕಾರ ಹಾಕೊಂಡು ಓವು ನೆರಮನೆಗೆ ಬದುಕೇರು ಹಾಕೊಂಡು ಬಣದು ಐಕ್ಯ ಒಂಜಿ ಸ್ವಾತಂತ್ರ್ಯ ಉಂಡ ಓವು ವಾ ಒಂದು ನೀತಿಮಾನ ಇತ್ತಿನ ಪಾರ್ಟಿ ಇತ್ತಿನ ಬದುಕೊಳ್ಳಿ ಬಣದು ಮುಖದಾಯ್ತಾ ಜಾಸ್ತಿ ಬಣಿಯರ ನಾಳಿದ್ದಿ ಕೈ ಬರುವುದು ಒಂದು ಎಂಕ್ಲೆ ಪೂರ ಭರವಸೆಲ್ಲ ಉಂಡು ಆಗ ರಡ್ಡು ಒಂದು ಎಡಕ್ಕೆಡಕ್ಕೆ ಬೇತೆಲ್ಲ ಪಕ್ಷಾತೀತ ಒಂದು ಮಾತ ಉಂಡತ್ತ ಆಂಡ್ಲ ಪಣಿಯರ ಜೀವು ಆಂಡ ನಮ್ಮ ನಂಗೆ ದೇಹ ಬೋಡತ್ತ ಆ ದೇಹ ಪ್ರಕಾರ ನಮ್ಮ ಉಳ್ಳೋ ಆ ಪ್ರಕಾರ ನಮ್ಮ ನಡಪು ಬತ್ತು ನಾವು ನಂಗೆ ಉಪಕಾರ ಆಗೋಡು ಆತೆ ಅಕ್ಕಳೆಗಳು ಒಂಜಿ ತೆರೆದು ಅಕ್ಕಳ ಒಂಜಿ ಉಪಕಾರಗಳು ನಮ್ಮ ಒಟ್ಟಿಗೆ ಜತ್ತಂಡ ಕಾರ್ಯ ಪೂರ್ತಿ ಹಾಕೊಂಡು ಅವು ಜೇಪಗಳು ನಮಗೆ ಸ್ವಾತಂತ್ರ್ಯ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಆಶಾ ತಿಮ್ಮಪ್ಪ ಕೂಡ ವಿನ್ ಆಗ್ತಾರೆ, ಗ್ಯಾರಂಟಿನೂ ಆಗ್ತಾರೆ. ಈಗ ಒಂದು ಪಕ್ಷೇತರರಾಗಿ ಅರುಣ್ ಕುಮಾರ್ ಪುತ್ತಿಲ ನಿಂತಿದ್ದಾರಲ್ಲ, ಪಕ್ಷೇತರರಾಗಿ ನಿಂತಿದ್ದಾರೆ ಸರಿ, ಅವರು BJP ಅವರೇ. ಆದರೆ BJPಯ ಪಕ್ಕ ಓಟ್ ಇದೆ ಅಲ್ಲ, ಅದು BJPಗೆ ಬರ್ತದೆ, ಎಲ್ಲಿ ಹೋಗುವುದಿಲ್ಲ. ಹಾಗೆ BJP ಅಭ್ಯರ್ಥಿ ಗೆಲ್ತಾರೆ. ಎಷ್ಟು ಅಂತರದಿಂದ ಗೆಲ್ಬೋದು ಸರ್? ಅಂದರೆ ಕಳೆದ ಸಲ ಸಂಜೀವ ಮಠಂದ್ರ ಅವರು 20,000 ಅಂತರದಲ್ಲಿ ಗೆದ್ದಿದ್ದಾರೆ. ಈ ಸಲ
ಬಿ ಜೆ ಪಿ ಓಟಿನ ಸ್ವಲ್ಪ ಅರುಣ ಪುತ್ರ ಹೊಡಿಬಹುದು ಅಂತ ಒಂದು 10-15 ಸಾವಿರಕ್ಕೆ ಅವರು ವಿನ್ ಆಗ್ತಾರೆ. ಬಿ ಜೆ ಪಿ ಅಭ್ಯರ್ಥಿ ವಿನ್ ಆಗ್ತಾರೆ. ಹೇಗೆ ಸರ್ ಕ್ಯಾಂಡಿಡೇಟ್ ಆಶಾ ತಿಮ್ಮಪ್ಪ? ಆಶಾ ತಿಮ್ಮಪ್ಪ ಒಳ್ಳೆ ಅನುಭವಿ ಕ್ಯಾಂಡಿಡೇಟ್. ಹಿಂದೆ 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಂದು ಸಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಳ್ಳೆ ಅನುಭವ ಇರುವವರು. ತಳಮಟ್ಟದಿಂದಲೇ ಅವರು ಬಿ ಜೆ ಪಿ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಕೆಲಸ ಮಾಡ್ತಾ ಬಂದವರು. ಹಾಗಾಗಿ ರಾಜಕೀಯದಲ್ಲಿ ಕೂಡ ಒಳ್ಳೆ ಅನುಭವ ಇದೆ ಅವರಿಗೆ. ಹಾಗೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಡಿಕೆ ಇದೆ ಸರ್? ನಮ್ಮ ಕ್ಷೇತ್ರದಲ್ಲಿ ಸಂಜಯ್ ಮುಟಂದೂರವರು MLA ಆಗಿರುವ 5 ವರ್ಷದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಸುಮಾರು 1,000ಕ್ಕಿಂತ ಹೆಚ್ಚು ಕೋಟಿ ಅನುದಾನ ತಂದು ಪ್ರತಿ ವಿಟ್ಲ ಪಟ್ಟಣ ಪಂಚಾಯತ್ನ 17 ಬೂತ್ನಲ್ಲಿ ಕೂಡ ಕೆಲಸ ಆಗಿದೆ. ಪ್ರತಿ ಬೂತ್ನಲ್ಲಿ ಕೂಡ ರಸ್ತೆ ಕಾಂಕ್ರೀಟೀಕರಣ ಮತ್ತು ಕಿಂಡಿ ಅಣೆಕಟ್ಟುಗಳು ಹೀಗೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರು. ಅದೇ ಕೆಲಸವನ್ನು ಇವರು MLA ಆದರೆ ಮುಂದುವರಿಸಿಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಮೋಹನ್ ದಾಸ್ ಕೂಡ ವಿಟ್ಲ ಏರಿಗೆ ಫೈಟ್ ಉಂಟು, ಏರಿಗೆ ಮತ್ತೆ ಫೈಟ್ ಉಂಟು ಜಾಸ್ತಿ. ಫೈಟ್ ಅರುಣ್ ಗೊತ್ತಿಲ್ಲ. BJP ಬರಂದ ಬರಡುಂದು ವಿಟ್ಲಾಡೆ ಬರಂಚು ಅಲ್ಲೇ ಅಪ್ಪಲ ಪಂಚಾಯತ್ ಒಟ್ಟು ಭಾರಿ ಜನ ಇರ್ತಾನೆ. ಈ ಸರ್ತಿ ಜನ ತೋಜಿಲ್ಲ ಆಫೀಸಿಗೆ ಕೆಲಸ ಒಂದುಂಡ ಪತ್ತಿಲ್ಲ ಎಂಕ್ಲ ಮೂಲ ಬಿಟ್ಲ ಪತ್ತಿಲ್ಲ ವಿಧಾನಸಭೆ ಬರ್ಪಣೆ ಪುತ್ತೂರು ಓಟು ಬರ ಬರ್ಪಣೆ ಫೋಟೋ ಮೂಲ ಸಮಸ್ಯೆ ಇದೆಲ್ಲ ಉಂಟ ನಾವು ಸಮಸ್ಯೆ ಮಾರ್ಗದ ನೀರ್ದ ಪುತ್ತೂರು ಉಂಟು ಭಾರಿ ಹೈ ವೋಲ್ಟೇಜ್ ಉಂಟು ಪುತ್ತೂರು. ಯಾವುದಕ್ಕೆ ಹೈ ವೋಲ್ಟೇಜ್? ಅದು ಫಲಿತಾಂಶದಲ್ಲಿ ಹೈ ವೋಲ್ಟೇಜ್ ಅಂದರೆ ಪುತ್ತೂರಿಗೆ ಪುತ್ತಿಲ್ಲ, ದೇಶಕ್ಕೆ ಮೋದಿ. ಹಾಗೇನೇನು ಬರ್ಬೋದಾ? ಬರಬೇಕು. ಪಕ್ಷಕ್ಕೆ ನಾಯಕ ಪಕ್ಷಕ್ಕೆ ಮುಖ್ಯ ಅಲ್ಲ, ಪಕ್ಷಕ್ಕೆ ಕಾರ್ಯಕರ್ತ ಮುಖ್ಯ ಅಷ್ಟೇ. ಈ ಸಲ ಕಾರ್ಯಕರ್ತರದ್ದು ಗೆಲುವಾಗ್ತದೆ. ಕಾರ್ಯಕರ್ತರಿಗೆ ಗೆಲುವು ಆಗಬೇಕು, ಎಲ್ಲ ಇದ್ರೆ ಬೇಡ. ಒಂದು ವೇಳೆ ಕಾರ್ಯಕರ್ತರದ್ದು ಗೆಲುವಾದರೆ ಅದು ಪಕ್ಷಕ್ಕೆ ಹಿನ್ನಡೆ ಅಲ್ವಾ? ತೊಂದರೆ ಇಲ್ಲ, ಪಕ್ಷಕ್ಕೆ ಹಿನ್ನಡೆ ಆಗಬೇಕಂತಲೇ ಮಾಡಿದಲ್ಲ ಅವರು. ಗೆದ್ದು ಬಂದ ಮೇಲೆ ಪಕ್ಷಕ್ಕೆ ಸಿಟ್ಟಿಂಗ್ MLA ಕೊಡ್ತಿದ್ರೆ ಪ್ರಾಬ್ಲಮ್ ಏನಿಲ್ಲ. ಸಿಟ್ಟಿಂಗ್ MLA ಅಲ್ಲದೆ 3ನೇ ವ್ಯಕ್ತಿಗಳು ಇವ್ರಿಗೆ ಕೊಡಬಾರ್ದಿತ್ತು. ಯಾಕೆ 3 ವರ್ಷದಿಂದ ಟ್ರೈ ಮಾಡ್ತಿರ್ಲಿಲ್ಲ ಅವರು. ಕಾರ್ಯಕರ್ತ ಜಾತಿಯನ್ನೇ ನೋಡಿದ್ರೆ ಕಾರ್ಯಕರ್ತ ಬೇಡಲ್ಲ ಅಷ್ಟೇ, ಮತ್ತೇನಿಲ್ಲ. ಆಶಾ ತಿಮ್ಮಪ್ಪ ಅವರು ಕ್ಯಾಂಡಿಡೇಟ್ ಒಳ್ಳೆಯವರು ಇಲ್ಲ, ಒಳ್ಳೆಯದು. ಆದರೆ ಇವರೇನಾಗಿದ್ದಾರೆ? ಸಗೋಡ ತಿಮ್ಮಪ್ಪನೂ ಒಳ್ಳೆಯದೇ. ಇವರೇನಾಗಿದೆ? ಇವರಿಗೇನು ಕೊಡಬಾರ್ದು? ಇವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ, ಇಲ್ಲಾಂದರೆ ಸಿಟ್ಟಿಂಗ್ MLAಗೆ ಕೊಡಬೇಕಿತ್ತಲ್ಲ. ದಳ ಕಾಂಗ್ರೆಸ್ BJP ಮಧ್ಯದಲ್ಲಿ ಪಕ್ಷೇತರ ಒಂದು ಹಿಂದೂ ಸಂಘಟಕ ನಿಂತಿದ್ದಾನೆ, ಅರುಣ್ ಕುಮಾರ್ ಪುತ್ತಿಲ್ ಕೂಡ. ಆದ ಕಾರಣ ಇದು ಭಾರಿ ಕಾವೇರ್ತಾ ಉಂಟು ಇಲ್ಲಿ ಚುನಾವಣೆ. ಯಾರು ಬರ್ಬೋದಂತ? ಯಾರು ಬರ್ಬೋದಂತ ನಿರೀಕ್ಷೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಸ್ಟಾರ್ಟಿಂಗ್ ಸ್ಟೆಪ್ ಉಂಟಷ್ಟೇ ಅಲ್ವಾ. ಇನ್ನು May 1st ವೀಕ್ ಹೋಗೋ ಟ್ರೆಂಡ್ ನೋಡಬೇಕು. ಈಗ ಹಿಂದೂ ಸಂಘಟನೆ ಒಗ್ಗಟ್ಟಾಗ್ತಾ ಉಂಟು, ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಕೆಲಸ ಕಾರ್ಯಗಳು, ಮತ್ತು BJPಗೆ ಅದರದೇ ಆದ ಒಂದು ಮತ ಬ್ಯಾಂಕ್ಗಳು ಉಂಟು. ಆದ ಕಾರಣ ಕೊನೆ ಹಂತದಲ್ಲಿ ಸಂಘ ಪರಿವಾರದವರು ಸೇರಿ ಏನಾದರೂ ಒಂದು ಮಾಡ್ಬೋದಂತ ನನ್ನ ಅನಿಸಿಕೆ. ಈಗ ನೇರ ಸ್ಪರ್ಧೆ ಯಾರಿಗೆ ಇರ್ಬೋದು? ಕಾಂಗ್ರೆಸ್ ಮತ್ತು ಹಿಂದೂ ಸಂಘಟನೆಗ, ಅಲ್ಲ BJP ಮತ್ತು ಹಿಂದೂ ಸಂಘಟನೆ? BJP ಮತ್ತು ಕಾಂಗ್ರೆಸ್ಸಿಗೆ. BJP ಮತ್ತು ಕಾಂಗ್ರೆಸ್ ಇರುವಂಥವರಿಗೆ ಈಗ ಕಾಣೋದಿಲ್ಲ, ಆದರೆ ಓಟು ಹೊಡೆದಾರು. ಈಗ ಮೇಲ್ನೋಟಕ್ಕೆ ಕಾಣೋದು ಕಾಂಗ್ರೆಸ್ BJP ಒಳಗೆ ಅಂತ ನನಗೆ ಒಂದು ಅನಿಸ್ತಾ ಉಂಟು. ಮುಂದಿನ ದಿನಗಳಲ್ಲಿ ಏನಾಗ್ತದೆ ಚಿತ್ರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮವರಿಗೆ ಏನಾದರೂ ಸರ್ ಸಮಸ್ಯೆಗಳು, ಬೇಡಿಕೆಗಳು ಅಭ್ಯರ್ಥಿಯಾಗಿ ಗೆದ್ದು ಬರುವವರಿಗೆ? ನಮ್ಮ ಊರು ನಿಜವಾಗಿ ವಿಟ್ಲಕ್ಕೆ ಒಂದು ತಾಲೂಕು ಆಗಬೇಕು ವಿಟ್ಲ ಅಂತೇಳಿ ಒಂದು ಹಲವು ವರ್ಷದ ಬೇಡಿಕೆ ಇತ್ತು. ಆದರೆ ಯಾರು ಕೂಡ ಅದನ್ನು ಅವರ ಪ್ರಣಾಳಿಕೆಯಲ್ಲಿ ಸೇರಿಸಪಡೆ ಮಾಡಲಿಲ್ಲ. ಇದು ಬಹಳ ಒಂದು ದುಃಖದ ವಿಷಯ. ಯಾಕಂದರೆ ವಿಟ್ಲ ಒಂದು ಬೆಳೆಯುತ್ತಿರುವಂಥ ಊರು. ಅದ ನಂತರ ಮಾಣಿಲದವರು ಕೂಡ ಈಗ ಬಂಟ್ವಾಳಕ್ಕೆ ಹೋಗಬೇಕು. ಎಲ್ಲ ದೂರದ ಊರಿನವರು ಇರಬೇಕು. ಹೋರಾಟ ಮಾಡಿ ನೀವು ಸಾಕಾಯ್ತು. ನಾನು ಕೂಡ ಹೋರಾಟ ಸಮಿತಿಯಲ್ಲಿ ಇದ್ದೆ ಸೆಕ್ರೆಟರಿಯಾಗಿ. ಆದರೆ ಯಾವ ಪಕ್ಷದವರು ಕೂಡ ಇದನ್ನೊಂದು ಪ್ರಣಾಳಿಕೆಯಲ್ಲಿ ಹಾಕಿಲ್ಲ ಅಂದರೆ ನನಗೆ ಭಾರಿ ದುಃಖದಕರ ವಿಷಯ. ನಿಮ್ಮ ಬಳಿಗೆ ಮತ ಯಾಚನೆಗೆ ಬರುವಾಗ ಇದನ್ನೇ ಪ್ರಮುಖವಾಗಿ ಬೇಡಿಕೆ ಇಟ್ಕೊಳ್ಬೋದಲ್ವ ನೀವು? ಖಂಡಿತವಾಗಿ ಇಡ್ತೇನೆ ನಾನು ಅದು ಬೇಡಿಕೆಯನ್ನು. ಇವತ್ತು ಕೂಡ ಅದೇ JDS ಅಭ್ಯರ್ಥಿ ನನ್ನ ಹತ್ರ ಕೇಳಿದರು ಪ್ರಣಾಳಿಕೆ. ಆಗ ನಾನು ಹೇಳಿದ್ದೆ JDS ಅಭ್ಯರ್ಥಿಗೆ ಇದನ್ನೊಂದು ಪ್ರಣಾಳಿಕೆಯಲ್ಲಿ ಹಾಕಬೇಕು ಹೇಳಿ. ಆಗ ಅವರು ಹೇಳೋದು ವಿಟ್ಲ ಆದರೆ ನಮಗೆ ಪುತ್ತೂರು ಇಲ್ಲಿ ಕ್ಷೇತ್ರ ಆಗ್ತದೆ, ಅದು ಸಮಸ್ಯೆ ಆಗೋದಿಲ್ಲ ಅಂತ ಕೇಳಿದರು. ಆದ ಕಾರಣ ವಿಟ್ಲ ಮುಂದಿನ ದಿನಗಳಲ್ಲಾದರೂ ತಾಲೂಕು ಆಗಬೇಕು. ಹಾಗೆ ಇಲ್ಲಿ ಪಟ್ಟಣ ಪಂಚಾಯತ್ನಲ್ಲಿ ಕೂಡ ನೀರಿನ ಸಮಸ್ಯೆ ನಮಗೆ ದೊಡ್ಡದುಂಟು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಎಲ್ಲ ಗ್ರಾಮಕ್ಕೂ ಉಂಟು. ಕಲ್ಯಾಣ ಅಡಿಕೆ ಎಲ್ಲ ನಮ್ಮ ವಿಟ್ಲದಲ್ಲಿಲ್ಲ. 2 ದಿವಸಕ್ಕೊಮ್ಮೆ ನೀರು ಬರ್ತದೆ ವಿಟ್ಲದಲ್ಲಿ. ಆದ ಕಾರಣ ಅದನ್ನು ಕೂಡ ಒಂದು ಸರಿಪಡಿಸಬೇಕು ಅಂತೇಳಿ ನಾನು ಹೇಳ್ತೇನೆ. ಜಲಜೀವನ್ ಮಿಷನ್ ಅದ ಏನಾದರೂ ಇಲ್ಲಿಗೆ ಬರಲಿಲ್ಲ ಸರ್? ಯಾರು ಜಲಜೀವನ್ ಮಿಷನ್ ಅದು? ಇಲ್ಲ, ಬರಲಿಲ್ಲ. ಎಲ್ಲ ಬರಲಿಲ್ಲ. ರೋಡು ಈಗ ಅಗಲೇ ಆಗಿದೆ, ಆದರೆ ಟ್ರಾಫಿಕ್ ಸಮಸ್ಯೆ ಎಲ್ಲ ಉಂಟು ಇಲ್ಲಿ. ಅದು ಮುಂದಿನ ಸರಿಯಾಗ್ಬೋದು.
ಮೈನಿಗೆ ನೀರಿನ ಸಮಸ್ಯೆ ವಿಟ್ಲದಲ್ಲಿ. ಪಟ್ಟಣ ಪಂಚಾಯತ್ ಬಂದಿದೆ, ಇಲ್ಲಿ ಅಧಿಕಾರ ಇಲ್ಲ, ಆದರೂ ನೀರಿನ ಸಮಸ್ಯೆ ಇನ್ನೂ ಇಲ್ಲಿ ಇರ್ತಾ ಆಗಲಿಲ್ಲ. ಮುಂದಿನ ಆಗ್ಬೋದು. ಮತ್ತು ಒಂದು ಹೊಸ ಮನೆ ಕಟ್ಟುವವರಿಗೆ ಒಂದು ಇಲ್ಲಿನ ಪರ್ಮಿಷನ್ ಕೊಡೋದಿಲ್ಲ. ಕೂಡ ಇಲ್ಲಿ ಆಗಲಿಲ್ಲ. ಪುತ್ತೂರಿನ ಒಟ್ಟಿಗೆ ಆಗ್ತದೆ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ಆಗಲಿಲ್ಲ. ವಿಟ್ಲ ಸೇರ್ಪಡೆ ಆಗಲಿಲ್ಲ. ನಾನು ಲಯನ್ಸ್ ಕ್ಲಬ್ನ ಪ್ರಾಂತೀಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ವಿಟ್ಲ ತಾಲೂಕು ಆಗಲೇಬೇಕು ಎಂಬ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇನೆ ನಿಮಗೆ. ಹೇಗುಂಟು ಟ್ರೆಂಡ್ ಈಗ ಅದೇ ಪಾರ್ಟಿ ಮಧ್ಯೆ ಮೊದಲಿದ್ದಾಗಿ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಮಾತ್ರ ಅದೇ ಪಕ್ಷೇತರಾಗಿ ನಿಂತವರು ಏನು ಕೂಡ ಅವ್ರದ್ದು ಒಮ್ಮೆ ಮಾತ್ರ ಇರ್ತದೆ, ಆದರೂ ಭರವಸೆ ಇಲ್ಲ ಅವ್ರ ಮೇಲೆ. ಒಂದು ವೇಳೆ ಪಕ್ಷೇತರಾಗಿದ್ದುಕೊಂಡವರು BJP ಮತವನ್ನು ಹೊಡೆಯಲಿಕ್ಕಿಲ್ಲ, ಅದು ಸಾಮಾನ್ಯ ಹೊಡಿತಾರೆ, ಆದರೂ ವಿನ್ನಿಂಗ್ ಆಗೋದಿಲ್ಲ. BJP ಬರ್ಬೋದಾ? ಯಾವುದಾದ್ರೂ ಒಂದು ಏನು ಬೇಡಿಕೆ ಇದೆ ಸರ್ ನಿಮಗೆ? ಆಲ್ಮೋಸ್ಟ್ ಈಗ ನಾವು ನಮ್ಮ ಪರ್ವತ ಪಕ್ಷ ಈಗ ರೂಲಿಂಗಲ್ಲಿದೆ. ಈ ರೋಡಿನ ಸಮಸ್ಯೆ ಅದೆಲ್ಲ ಆಲ್ಮೋಸ್ಟ್ ಆಗ್ತಾ ಉಂಟು. ಇನ್ನು ಕೂಡ ನೆಕ್ಸ್ಟ್ ಉಳಿದದ್ದು ಆಗ್ತದೆ, ಭರವಸೆ ಉಂಟು ನಮಗೆ. ಹಾಗೆ BJP ನಮ್ಮದು ಫೇವರೇಟ್ BJP. ಎಲೆಕ್ಷನ್ ಎರಡನೇ ಕ್ಷೇತ್ರ ಬಂಟ್ವಾಳ ಕ್ಷೇತ್ರ. ರೈಕಲ್ನ ಅಭಿಮಾನಿಗಳು ಮತ್ತು ಫೈಟ್ ಉಂಡು ಎಲ್ಲರೂ ಬರುವೇರಂತ ತೋಜುಂಡು ಬರೋಡು ಎಲ್ಲ ಅಭ್ಯರ್ಥಿ ಮಂತೆ ಇರೋದು ಮುಕ್ನಾಗ ಬರೋದೊಂದು ಓಪ್ ಉಂಟು. ಪುತ್ತೂರು ಇದನ್ನಲ್ಲ, ಇದು ಬಂಟ್ವಾಳ ಕಂಬಳ ಬೆಟ್ಟ ಅಂತ ಬಟ್ ವಿಧಾನಸಭಾ ಪುತ್ತೂರು. ಹೌದು, ಪುತ್ತೂರಿನಲ್ಲಿ ನಾನು ಇಲ್ಲಿ ಇರೋದಲ್ಲ, ಹೊರಗೆ ಇರೋದು ಹೆಚ್ಚಾಗಿ ನನಗೆ ಗೊತ್ತಿಲ್ಲ. ಓಟುಂಟು ಒಳ್ಳೆ ಕೆಲಸ ಮಾಡಿದ್ದು ಅಂತ ಹೇಳಿದ್ದಾರೆ. ಮುಂಚೆ ಒಬ್ಬರು ಇದ್ದರು, ಯಾರು ಅವ್ರ ಹೆಸರೇನು? ಅಲ್ಲಲ್ಲ, ಶಕುಂತಲ ಶೆಟ್ಟಿ. ಅವರು ನಮ್ಮಲ್ಲಿ ಬಂದು ಬ್ರಿಡ್ಜಿ ಕೆಲಸ ಇದೆಲ್ಲ ಮಾಡಿದ್ದಾರೆ. ಎಲ್ಲ ಅದು ನಡೆದುಕೊಂಡು ಹೋಗೋದ ಸ್ಥಳಕ್ಕೆ ನಡೆದುಕೊಂಡೇ ಹೋಗಿದ್ದಾರೆ ಅವರು. ಅವ್ರದ್ದು ತುಂಬ ಕಂಪ್ಲೇಂಟಲ್ಲಿ ಎಲ್ಲ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಹೌದು, ಈ ಸಲ ಪುತ್ತೂರಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತೇಳಿ ಬರ್ಬೋದು. ಹೇಗುಂಟು ಎಲೆಕ್ಷನ್ ಅದೆಲ್ಲ? ನಡೀತಾ ಇದೆ. ಬಿಸಿಲು ಸ್ವಲ್ಪ ಕಡಿಮೆ, ಬಿಸಿಲು ಮಳೆ ಬರುವ ಲಕ್ಷಣ. ಪುತ್ತೂರಲ್ಲಿ ಫೈಟ್ ಉಂಟು, ಯಾವುದು ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಸಲ ಪಕ್ಷೇತರಾಗಿ ನಿಂತು ಯಾವುದು ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ನೇರ ಫೈಟ್ ಯಾರಿಗಿದೆ? ಕಾಂಗ್ರೆಸ್ BJPಗೆ ಅಲ್ಲ ಪಕ್ಷೇತರ? ನೇರ ಫೈಟ್ ಇಲ್ಲಿಯದ್ದು ನನಗೆ ಅಷ್ಟು ಹೇಳಲಿಕ್ಕೆ ಇದಿಲ್ಲ. ನಮ್ಮದು ಬಂಟ್ವಾಳದಲ್ಲಿ ಕಾಂಗ್ರೆಸ್ ರಮಣ ತರಿ ಅವ್ರಿಗೆ ಹೇಳ್ತಾರೆ ಅಂತೇಳಿ ಒಂದು ಅಭಿಪ್ರಾಯ ಉಂಟು ಜನರಲ್ಲಿ. ಅಂದರೆ ಅವರ ಅಭಿವೃದ್ಧಿ ಕಾರ್ಯಗಳು ಏನದು ಮೊದಲಿಂದ ಚೆಂದಾಗಿತ್ತು. ಅಂದಾಜು ಏರು ಬರುವುದು ಕಾಂಗ್ರೆಸ್ ಬರೋದು ಎಂಕ್ಲೊಂದು ಉದ್ದೇಶ ಬದಲಾವಣೆ ಪಾಡು ಗ್ಯಾಸ್ ಐಕ್ಯ ಮಂಡ ಕಂಡಪಟ್ಟ ರೇಟ್ ಮಾಡ್ತದೆ. BJP ಸರ್ಕಾರ ಮಾಡ್ತಾರೆ ಆತೆ ಬುಕ್ಕ ರೋಡ್ ಒಂಜಿ ಅಭಿವೃದ್ಧಿ ಒಂಜಿ ಆತುಂಡು, ಬಡವರಿಗೆ ದಾಳ ಪ್ರಯೋಜನ ಆಗ್ತದೆ. ಸಲ BJP ಪಕ್ಷ ಇಬ್ಬಾಗ ಆದಾಗಿದೆ. ಆದ ಕಾರಣ ಜನರಿಗೆ ಸ್ವಲ್ಪ ಗೊಂದಲ ಉಂಟು. ಮತ್ತು ಕೋಡಿಂಬಾಡಿ ಅಶೋಕ್ ಕುಮಾರ್ ರೈಗಳು ಮಧ್ಯೆಯಿಂದಲೇ ಸ್ವಲ್ಪ ದೇವಸ್ಥಾನ ಮತ್ತು ಜನರಿಗೆಲ್ಲ ಒಳ್ಳೆ ಸಹಕಾರ ಮಾಡಿದರು. ಅದರಿಂದ ಈ ಸಲ ಅವರಿಗೆ ಒಂದು ಚಾನ್ಸ್ ಅಂತ ಕಾಣ್ತಾ ಉಂಟು. ಹೌದು, ಅಶೋಕ್ ರೈಗಳ ಸಮಾಜ ಸೇವೆ ನೋಡಿ ಜನ ಈ ಸಲ ಸ್ವಲ್ಪ ಚೇಂಜಸ್ ಆಗುವ. ನಮ್ಮೂರಿಗೆ ಕಳೆದ ಸಲ ಮಠಂದೂರಿನವರು ಸಹ ಕೆಲಸ ಮಾಡಿದ್ದಾರೆ, ಮಾಡಲಿಲ್ಲ ಅಂತೇಳಿ ಆಗಿಲ್ಲ. ಆದರೆ ಇವರು ಸಹ ಬಂದರು, ಸಮಾಜ ಸೇವೆ ಮಾಡಿದ ಕಾರಣ ಜನರ ಅನುಕೂಲ ಎಲ್ಲ ನೋಡಿಕೊಂಡು ಕೆಲಸ ಮಾಡ್ಯಾರ. ಓಟು ಎಂಕ್ಲೆ ಮೂಲ ಎಂಕ್ಲೆ ಬಂಟ್ವಾಳ ಒಂದು ಸೈಡ್ ರಾಜೇಶ್ ನಾಯ್ಕರ್ ಇನ್ನದೇ ಭಾರಿ ಬೇಲೆ ಅಂತಿರತ್ತೆ. ಆರು ಮಂದಿ ಬೇಲೆ ಏರಿ ಇತ್ತು ಬರ್ತದೆ. ಆಜು 30 ವರ್ಷದ ಜನ ಅದು ಬೇಲೆ ಅಂತೆ, ಭಾರಿ ಬೇಲೆ ಅಂತ. ಒಟ್ಟು ಪುತ್ತೂರು ಏನಿಲ್ಲ, ಏನು ಮಾಡಲಿಲ್ಲ ಇಷ್ಟರವರೆಗೆ ಏನು ಮಾಡಲಿಲ್ಲ, ಇನ್ನೂ ಮಾಡೋದಿಲ್ಲ. ಅದು ಸ್ವಾರ್ಥ. ಯಾವುದು? ರಾಜಕೀಯ ಅವನ ಕಿಸೆ ತುಂಬಿಸುವುದು ಮಾತ್ರ. 5 ವರ್ಷಕ್ಕೊಮ್ಮೆ ಮಾತ್ರ ನೆನಪಾಗ್ತದೆ. ಅದೇ ಮತ್ತೆ ಇಲ್ಲ ಎಲ್ಲರೂ ಆಗಿ ರಾಜಕೀಯದಲ್ಲಿ ಆಗಿ ನಮ್ಮ ತಲೆ ಮೇಲೆ ನಮ್ಮದೇ ಕೈ. ದುಡಿದರೆ ಉಂಟು, ಇಲ್ಲದ್ರೆ ಇಲ್ಲ. APLಗೆ ಮಂಡೆ ಹೊಡೆದಿದ್ದಾರೆ, APLಗೆ ಹಣ ಕೊಟ್ಟಿದ್ದಾರೆ, ಕೃಷಿಕರಿಗೆ ಕೊಟ್ಟಿದ್ದಾರೆ, ಶ್ರೀಮಂತರಿಗೆ ಹಣ ಇನ್ನೂ ಬರ್ತದೆ. ಇನ್ನೂ ಸಹ ಬಡವರಿಗೇನಿಲ್ಲ. ಯಾವ ಪಕ್ಷ ಬಂದರೂ ಅಷ್ಟೇ. ಯಾಕಂದರೆ ಬಡವರಿಗೆ ಅಂತ ಒಂದು ಪ್ರಯೋಜನ ಇಲ್ಲ. ಯಾವ ಸರ್ಕಾರ ಬಂದರೂ ಬಡವರಿಗೆ ಆಗುವಂಥ ಒಂದು ಕಾರ್ಯಕ್ರಮ ಯಾರು ಆಗ್ತಾರೆ ನಮಗೆ ತಲುಪುವುದಿಲ್ಲ. ನೋಡಿ, ಅವತ್ತೊಮ್ಮೆ ರಿಕ್ಷಾದವರಿಗೆ ಆ ಕೊರೋನಾ ಟೈಮಲ್ಲಿ 3,000 ಬರ್ತಂತ ನಾವು ಎಲ್ಲರೂ ಅರ್ಜಿ ಕೊಟ್ಟಿದ್ವಿ. ಎಷ್ಟು ಮಂದಿ? ಒಂದು 3-4 ಮಂದಿ ಸಿಕ್ಕಿದೆ ಅಷ್ಟೇ, ಉಳಿಯೋರು ಸಿಗಲಿಲ್ಲ. ಸುಮ್ಮನೆ ಅದು ಅಷ್ಟು ಕೊಟ್ಟಿದ್ದೇನೆ ಇಷ್ಟು ಕೊಟ್ಟಿದ್ದೇನೆ ಪ್ರಚಾರ ಮಾಡ್ತಾರೆ, ನಮಗೆ ಮುಟ್ಟುವುದಿಲ್ಲ ಅದು. ಅಲ್ಲಿ ಸೈಬರ್ ಅಲ್ಲಿ ಎಲ್ಲೋ ಕೇಳಿದರೆ ಅವ್ರು ಹೇಳ್ತಾರೆ ಅದು ಬರ್ತದೆ. ನಾವು ಅದರ ಆಸೆನೇ ಬಿಟ್ಟಿದ್ವಿ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮತ್ತು ಬಡವರಿಗೆ ಎಂಥ ಕಾರ್ಯಕ್ರಮ, ಒಂದು ಯಾವುದೋ ಸಾಲ ಸೌಲಭ್ಯ ಸಿಗ್ತೋದರೆ ಬ್ಯಾಂಕಿಗೆ ಹೋದರೆ 1000 ಇದು ಕೇಳ್ತಾರೆ ಅವರು. ನಮಗೆ ಅನುಭವ ಅಂತ ಇಲ್ಲ. ನಮ್ಮಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ನಮ್ಮಲ್ಲಿ ಕೊಡಲಿಕ್ಕೆ ಅಂತ ಇರುವುದಿಲ್ಲ, ನಮಗೆ ಭೂಮಿಯೇ ಇರುವುದಿಲ್ಲ, ಖಾಲಿ ಆಟೋ ಮಾತ್ರ ಇರುವುದಲ್ಲ.
ಅದಕ್ಕೆ ಆಟೋಕ್ಕೆ ಕೊಡ್ತಾರೆ, ಅದಕ್ಕೆ ಬೇರೆ ಸಾಕು ಜಾಮೀನಿಗೆ ಕೊಟ್ಟರು, ಮತ್ತು ಬೇರೆ ರೂಪದಲ್ಲಿ ನಮಗೆಂತ ಕೊಡುವ ಸೌಲಭ್ಯ ಇಲ್ಲ. ನಮ್ಮಂಥವರಿಗೆ ಭಾಳ ಕಷ್ಟ, ಮತ್ತು ರೇಟು ಕಂಡಾವಟ್ಟೆ. ಈಗಿನ ಸಮಸ್ಯೆ, ಈಗಿನ ಇದರಲ್ಲಿ ಬದುಕಲಿಕ್ಕೆ ಕಷ್ಟ, ಯಾಕಂದರೆ ಬಾಡಿಗೆ ಕೂಡ ಇಲ್ಲ. ಮತ್ತು ಒಂದು ಸೈಡಲ್ಲಿ ಇದು ನಮ್ಮದು ಈ ಗ್ಯಾಸು ಮತ್ತು ಪೆಟ್ರೋಲು ಎಲ್ಲ ಗ್ಯಾಸು, ಇದು ರಿಕ್ಷಾದ ಗ್ಯಾಸು ಅದು ಕೂಡ ಎಲ್ಲ ರೇಟ್ ಜಾಸ್ತಿ ಅಲ್ಲ. ನಮಗೆ 200, 600, 700 ಬಾಡಿಗೆ ಆದರೆ 400 ರೂಪಾಯಿ ಗ್ಯಾಸು ಪೆಟ್ರೋಲ್ ಅದಕ್ಕೆ ಅದು ಹೋಗುತ್ತದೆ. 200, 300 ರೂಪಾಯಿ ಉಳಿತು. ಅದಕ್ಕೆ ದೈನಂದಿನ ಖರ್ಚು ಹೋಗಬೇಕು. ಒಂದು ಕಡೆ ಕರೆಂಟಿನ ಬಿಲ್ಲು, ಒಂದು ಗ್ಯಾಸಿನ ಬಿಲ್ಲು, ಮತ್ತು ನಮ್ಮ ದಿನಸಿ ಇದು ಅಂಗಡಿದು ಎಲ್ಲ ಚಾರ್ಜ್ ಕಂಡಾಪಟ್ಟೆ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾರು ಬಂದರೆ ಸರಿ ಆಗ್ಬೋದು? ಯಾರು ಬಂದರೆ ಬಡವರ ಹಾಗೆ ಹೇಳ್ತಾರೆ, ಮಾತ್ರ ಕೊಡೋರಿಲ್ಲ. ನೋಡಬೇಕು, ನೋಡೋಣ, ಇನ್ನೊಂದು ಸರ್ಕಾರ ಬರ್ತದೆ ಅಂತ ಹೇಳ್ತಾರೆ, ಮಾಡೋದಿಲ್ಲ ಯಾರು ಮಾತ್ರ. ಯಾರು ಕೊಡೋದಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮಾತಾಡುವಂಥದ್ದು ಓಟಿನ ಸಮಯದಲ್ಲಿ ಮನೆಗೆ ಬರ್ತಾನೆ ಅಮ್ಮ ಅಕ್ಕ ಅಂತ ಹೇಳ್ತಾರೆ. ಮತ್ತು ನಾವು ಮತ್ತು ಅವ್ರಿಗೆ ಓಟು ಸಿಕ್ಕಿದ ಮೇಲೆ ಯಾವ ಪಾರ್ಟಿ ಆಗಲಿ ಮತ್ತು ನಮ್ಮ ಪರಿಚಯನೇ ಅವರಿಗೆ ಇರೋದಿಲ್ಲ. ನಾವೊಂದು ಬರುವಾಗ ಅವ್ರಿಗೆ ಮಾತಾಡೋ ಒಂದು ಮನವಿ ಅರ್ಪಿಸೊಂದು ಹೋದರೆ ಅವರು ಪೊಲೀಸಿನವರು ಅವರು ನಮ್ಮ ದೂರ ತಳ್ತಾರೆ, ಅವ್ರ ಹತ್ರ ಹೋಗಬೇಡಿ ಅಂತೇಳಿ. ಈಗ ನಮ್ಮ ಮನೆ ಹತ್ತಿರ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಓಟು ಕಲ್ತಾರೆ, ಹೋಗ್ತಾರೆ. ಮತ್ತು ಅವರು ನಮಗೆ ಸಿಗೋದಿಲ್ಲ ಬಡವರಿಗೆ. ನಾನು JDS 40 ವರ್ಷ ಆಯಿತು. JDS ಹೇಗೆ ಬರ್ತದೆ? 40 ವರ್ಷ ಆಯಿತು ನಾವು ಅದರಲ್ಲಿದ್ದೇವೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರ್ತದೆ 100%. 100% ಬರ್ತದೆ. ಹೇಗೆ ಕುಮಾರಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ರಾಮಕೃಷ್ಣ ಹೆಗಡೆ ಕಾರ್ಯಕ್ರಮದಲ್ಲಿ ಸಾಲ ಮಕ್ಕಳಿಗೆ ಒಂದೇ ಲೆಕ್ಕ ಮಾಡಿದ್ದು, ಮತ್ತು ಬೋರ್ ವಿಷಯದಲ್ಲಿ ಮತ್ತು ನೀರು ಕೊಟ್ಟ ವಿಷಯದಲ್ಲೂ ಹಂಗೆ ಶಾಲೆ ಒಂದೇ ಮಕ್ಕಳು ಒಂದೇ ಲೆಕ್ಕ ಬೇಕಂತ ಹೇಳಿ. ಈಗ ಪುತ್ತೂರಿನಲ್ಲಿ ಬರೋದಿದ್ರೆ ಗೌರ್ಮೆಂಟ್ ಹೇಗೆ ಬರೋದು? ಪುತ್ತೂರು 274 ಸೀಟ್ ಉಂಟು. 220 ನಿಲ್ಲಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಗ್ಯಾರಂಟಿ ಗ್ಯಾರಂಟಿ ಸರ್ಕಾರ ಬರ್ತದೆ. ಹೇಳಿದರೆ ನಾವು ಬೇಕಾದ್ರೆ ನಾವು ದೇವರ ಹೆಸರಿದ್ದವರು ಅರಸು ಕಾಂಗ್ರೆಸ್ ಕಾಂತಿರಂಗ ಆಯಿತು. ಕಾಂತಿರಂಗಾಗಿ ಜನತಾ ಪಕ್ಷ ಆಯಿತು. ಗೊತ್ತಾಗಲ್ಲ ನಿಮಗೆ ಗೊತ್ತುಂಟಲ್ಲ. ಹಾಗೆ ನಾವು ಡೈರೆಕ್ಟ್ ಜನತಾ ಪಕ್ಷ ಆದ್ದಲ್ಲ, ನಾವು ದೇವರ ಹೆಸರು ಅಭಿಮಾನಿಗಳು. ದೇವರ ಹೆಸರು ಇಂದಿರಾ ಗಾಂಧಿ ಅನ್ಯಾಯ ಮಾಡೋ ಅವರು ವಿರೋಧ ಬಂದವರು ನಾವು. ಎಲ್ಲ ಜನ ಕಾಂಗ್ರೆಸ್ ಸೇರಿದರು, ಎಲ್ಲ ಸೇರಿದರು, ನಾನು ಸೇರಲಿಲ್ಲ ಇಷ್ಟರ ಕಾಂಗ್ರೆಸ್ಸಿಗೆ. ತೊಂದರೆ ಅದಲ್ಲ, ಇದೊಂದು ಭಾರಿ ಪೈಟಲ್ಲಿ ಉಂಟು ಪುತ್ತೂರು. ಹೌದು, ಅಂದಾಜು ಬರ್ಬೋದು. ಅದು ಪುತ್ತಿಲ್ಲದೊಂದು ಚಾನ್ಸ್ ಉಂಟು ಅದು. ಪುತ್ತಿಲ್ಲ ಅವರು ಹೇಗೆ ಹೇಳಿ ಅವರು ಒಂದು ಎಲ್ಲ ಅವ ಉಂಟು ಅವ್ರದ್ದು. ಆದರೆ ಎಲ್ಲವರು BJP ಬರಬೇಕಂತ ಇದುಂಟು. BJPನವರೇ ಪುತ್ತೂರಿಗೆ ಇದಾಗ್ತಾರೆ ಅಂತ ಹೇಳ್ತಾರೆ. ಈಗ ಯಾರು ಬಂದರು? BJP ಬಂದರೆ ಒಳ್ಳೆಯದು, ಪುತ್ತಿಲ್ಲ ಬಂದರೆ ಒಳ್ಳೆಯದು? ಅಲ್ಲ, BJP ಅಂದರೆ ಒಳ್ಳೆಯದು, ಆಡಳಿತ ರೂಢಿ ಅದೇ ಅಲ್ಲ. ಆದರೆ ಅವರದ್ದು ಇವರದ್ದು ಉಂಟು ಅಂತ ಜಾಸ್ತಿ, ಪುತ್ತಿಲ್ಲದ ಅವರು ಉಂಟು. ಕಾಂಗ್ರೆಸ್ ಇದು ಲಾಭವೇ. ಇದು 2 ಇದಾದ ಮೇಲೆ ಅವರಿಗೆ ಲಾಭ ಆಗ್ತದೆ ಅವರಿಗೆ. ನಂಬಿಕೆ ನಿಜ ಜನಕ್ಕಳು ಒಂಜಿ ಮಾತಾಡಿ ಬೇರೆ ಊಟ ಇಂಕ್ಲೆ ಅಂತ ಇಷ್ಟಲತ್ತು ಇಂಕ್ಲೆ ಒಂಜಿ ಮಾತ ಸಮಸ್ಯೆಗೆ ಒಂಜಿ ಅವಡತ ಇಂಕ್ಲೆ ಸಮಸ್ಯೆ ಒಂಜಿ ಮಾರ್ಗಜ್ಜಿ ಒಂಜಿ ನೀರುಜ್ಜಿ ಮುಲಾ ಇಡುಪ್ಪುಣ ಎಂಕ್ಲ ಇಲ್ಲಿ ತುಂಬುದೇ ಕೊಣುಡು ಸೌಖ್ಯ ಜನರನ್ನ ಪತ್ತೊಂದು ಪೋ ರೋಡ್ ಬಯ ತಕ್ಲ ಇಲ್ಲಿದ ಕಳತದೆ ಎಂಕ್ಲೆ ಬರೋಡು ಅಕ್ಲು ಗೊರ್ಪುಜೇರು ಬೊಕ ಪಂಚಾಯತ್ ತಕ್ಲೆ ಮಂತ್ ಗೊರ್ಪುಜೇರು ಅಕ್ಲು ಸಾವಿರ ಅರ್ಜಿ ಕೊರಿಯೇನು ಮಂತುಜೇರು ಇಲ್ಲ ಕುಳ್ಳನಾರನ್ನ ಕೊಂಡೋಡ್ದ ಗಾಲಿ ಬರ್ಸಣ್ಣ ತೋಡು ಗಡಪೋಡು ಏತ್ ಫಂಡ್ ಹಾಕ್ಲಿಕ್ಕೆ ಏನು ಚಿನ್ನದಾಯಿ ಬಂತು BJPಗಳ ಫಂಡ್ ಕಾಂಗ್ರೆಸ್ಗಳ ಫಂಡ್ ಪಂಚಾಯತ್ ಕಾಂಗ್ರೆಸ್ ಇಲ್ಲ ಉಂಟು BJPಗಳು ಉಂಟು ಅರ್ಥ ಮಂತುಜೇರು ತಹಸೀಲ್ದಾರ್ ಬತ್ತು ಸಹ ಪಂಡೇರು ಕಣ್ಣು ಜನರಿಗೆ 3 ಫೀಟ್ ಜಾಗೆ ಮಾರ್ಗ ಕೊಟ್ಟೇರು ಅಕ್ಲು ಬರೋಡತ್ತ ವೀಡಿಯೋ ನಕ್ಲು ಬರೋಡತ್ತ ಬರ್ತುಜೇರು ನಾನು ಇಂಕ್ಲ ಆ ಸಮಸ್ಯೆ ಉಳ್ಳ ಇಂಕ ಗೊಂದಲ ಉಂಡ ದಾಯಿ ಏರಿಗೆ ಬಂಡಲ ಪ್ರಯೋಜನ ಜೊತೆಂಗ್ಲಿಗೆ ಫೈಟ್ ಉಂಟು 2 ಪಾರ್ಟಿ ಅರುಣ್ ಮುತ್ತಲಿಕ್ಕಿಲ್ಲ ಮತ್ತೆ ನಮ್ಮ BJPಗೆ ಕಾಂಗ್ರೆಸ್ಸಿಗೆ ಸಹ ಉಂಟು ಅಂತ ಹೇಳ್ತಾರೆ ಬರ್ಬೋದು BJP ಅಂತ ಉಂಟು ತೊಂದರೆ ಇಲ್ಲ ಅವರು ಬಂದು ಸಹ BJP ಅಲ್ಲ ಬರ್ತಾರೆ ಯಾರೇ ಮಂತ್ರಿ ಅವ್ರು ಬರೋದಾ ಮಂತ್ರಿ ಗೆಲ್ತದ ಮಂತ್ರಿ ಯಾವಿರಂದ ಮಂತ್ರಿ ಗೆಲ್ತಾರೆ ಯಾರೇ ಗೆಲ್ತಿರು ಫೋಟೋ ಅಬ್ಬು ಎಡ್ಡೆ ಅವನು ನಮ್ಮ ಊರು ಎಡ್ಡೆ ಅವನು ಮಾತ್ರ ಎಡ್ಡೆ ಅನ್ಬೋದು ಎಡ್ಡೆ ಅವನು ಮಳೆ ಬರೋದು ನಮ್ಮ ಎಡ್ಡೆ ಅನ್ಬೋದು ಎಲೆಕ್ಷನ್ ಉಂಟು ಹೌದು ಮಳೆ ಪ್ರಾರಂಭ ಆಯಿತು ಭೂಮಿ ತಂಪಾಗ್ತದೆ ಈಗ ಎಲೆಕ್ಷನ್ ನಿಂತವ್ರು ತಂಪಾಗ್ಬೋದಾ ಆಗ್ಬೋದು ಓಟ್ ಹಾಕಿದ್ರೆ ಹೌದು ಇನ್ನೂ ಕೂಡ ಬಿಸಿ ಹೌದು ಯಾರು ಬರ್ಬೋದು ಪುತ್ತೂರಿನಲ್ಲಿ ಅರುಣ್ ಪುತ್ತಿಲ್ಲ ಕೂಡ ತೆಂಚಾಪನ ಪುತ್ತಿಲ್ಲ ಇಟ್ಲ ಈ ಸೈಟ್ ಇಟ್ಲ ಲಂಚ ಪುತ್ತಿಲ್ಲ ಅಂದಾಜು ಎಲ್ಲಿ ಪುತ್ತೂರಲ್ಲಿ ಪುತ್ತಿಲ್ಲವೇ ಬರಬೇಕು
ಬಿ ಜೆ ಪಿ ಬರಲಿಕ್ಕೆ? ಬಿ ಜೆ ಪಿ ಬರಬಾರ್ದು, ಒಮ್ಮೆ ಆದರೂ ಚೇಂಜ್ ಆಗಬೇಕು. ಅವರು ಹೇಳಿದ್ದೇ ಎಲ್ಲ ವೇದವಾಕ್ಯ ಅಂತ ಆಗಬಾರ್ದು. ಪುತ್ತಿಲರಲ್ಲಿ ಏನು ನಿರೀಕ್ಷೆ ಇದೆ ನಿಮಗೆ? ನಿರೀಕ್ಷೆ ಅಂದರೆ ಬೇಡಿಕೆಗಳು, ನಿರೀಕ್ಷೆ ಏನು ಆಗಬೇಕು? ಬೇಡಿಕೆ ಏನಿಲ್ಲ ನಮ್ಮದು, ಒಂದು ಹಿಂದುತ್ವ ಗೆಲ್ಲಬೇಕು ಅಂತ, ನಕಲಿ ಹಿಂದುತ್ವ ಆಗಬಾರ್ದು. ಎಲ್ಲರಿಗೂ ಗೊತ್ತಾದ ಕಾರಣ ಪುತ್ತಿಲನವರನ್ನು ಎಲ್ಲರೂ ಸಪೋರ್ಟ್ ಮಾಡಿ ನಿಲ್ಲಿಸಿದ್ದಾರೆ. ಎಷ್ಟು ಅಂತರದಿಂದ ಬರ್ಬೋದು ಪುತ್ತಿಲ? ಅದು ಹೇಳಲಿಕ್ಕಾಗೋದಿಲ್ಲ. ಪುತ್ತಿಲರು ನಿಂತು ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗಿ ಆಗ್ಬೋದು? ಅದು ಗೊತ್ತಿಲ್ಲ ಹೇಗೆ ಅಂತ. ಓಟು ತೊಂದರೆ ಅಜ್ಜಿ ಎಂಕ್ಲ ಎಲ್ಲ ಕ್ಷೇತ್ರ ಬಂಟ್ವಾಳ ಹಾಂ ಪುತ್ತೂರು ಅಂದರೆ ಬಂಟ್ವಾಳ ರಾಜೇಶ್ ನಾಯ್ಕನ ಎಂಕ್ಲೆ ಆಶೆ ಕುಮಾರ್ ರೈ ಹಾಂ ದಯವಿಡತ್ತು ಹಾಂ ತೊಂದರೆ ಜಕ್ಲು ದೆಕ್ ದುಂಬೆ ಕುರೊಂದುಲ್ಲೇರು ಮಾತ ಪಾಪ ದಕ್ಲಿ ಸಹಾಯ ಅಂಚನೆ ನಾನಲ್ಲ ಆರು ದುಂಬುಗ್ಲ ಗೆಲ್ತುಂಡಲ್ಲ ಒಂಜಿ ಐನಾತ್ ಜಾಸ್ತಿ ಅದು ಒಂಜಿ ಸಹಾಯ ಮನ್ಪೇರು ಒಂಜಿ ಭರವಸೆ ಇಡು ಕೊರ್ಪಣೆ ಅಂಚ ದಾದ ಅವಡ ನಮ್ಮ ನಿರೀಕ್ಷೆ ಉಂಟು, ನಂಬಿಕೆ ಉಂಡು ತುಕ್ಕ ಬತ್ತನ ಒಂಜಿ ಪಾಪ ದಕ್ಲೇನು ಕೈ ಬುಡಾಯರು ಮನ್ಪುಣ ನಂಬಿಕೆ ಬೊಕ್ಕದಾಯ್ತದ ದುಂಬುರ್ದು ಬಿ ಜೆ ಪಿ ಬರೋದುಂಡು ಪುತ್ತೂರು. ಈ ಸರ್ತಿ ಅಶೋಕರ ಎಂಚ ಬರುವಿರು? ತೂಕ ಐತೆ ಇಂಚ ಉಂಡು ಅಂತು ಅವತ್ತೆ ಇಂಚ ನನ್ನ ಮೇಗ ಪೊಯ್ಟವು ಅವು ಇಂಚ ಬರುವುದು ನನ್ನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ಏನು ಮುಖ್ಯವಾಗಿ ನಮಗೆ ವಿಟ್ಲ ಈ ಭಾಗದಲ್ಲಿ ನಿಮ್ಮ ಒಂದು ಸಮಸ್ಯೆಗಳಿವೆ, ಏನು ಸಮಸ್ಯೆ? ಇಲ್ಲಿಂದ 13 ಕಿಲೋಮೀಟ್ರ್ ಪುತ್ತೂರು, ಬಿ ಸಿ ರೋಡು 18 ಕಿಲೋಮೀಟ್ರ್ ಆಗ್ತದೆ. ನಮಗೆ ಸಮೀಪ ಅಂತ ಹೇಳಿದರೆ ಪುತ್ತೂರಲ್ಲಿ ನಮ್ಮ ಯಾವುದೇ ಕೆಲಸ ಆಗಬೇಕಾದ್ರೂ ನಾವು ಬಂಟ್ವಾಳಕ್ಕೆ ಹೋಗಬೇಕು. ಪುತ್ತೂರಲ್ಲಿ ಯಾವ ಕೆಲಸವೂ ಆಗೋದಿಲ್ಲ. ನಮಗೆ MLA ಪುತ್ತೂರು, ಕೆಲಸ ಬಿ ಸಿ ರೋಡಲ್ಲಿ ಅದು ದೊಡ್ಡ ಸಮಸ್ಯೆ ಆಗಿದೆ, ತಲೆನೋವಾಗಿದೆ. ಆದ ಕಾರಣ ನಮ್ಮ ಗಾಡಿದಾಗಲಿ ಜಾಗದಾಗಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ಬಿ ಸಿ ರೋಡಿಗೆ ಹೋಗಬೇಕು. MLA ಯಾಕೆ ನಮಗೆ ಪುತ್ತೂರಿಗೆ ಕೊಟ್ಟು ನಮ್ಮ ಕೆಲಸವನ್ನು ಬಿ ಸಿ ರೋಡಲ್ಲಿ ಯಾಕೆ ಮಾಡಿಸೋದು? ಮೊದಲು ಇಲ್ಲೇ ಇತ್ತು ವಿಟ್ಲಕ್ಕೆ ಮೊದಲು ಶಾಸಕರಿದ್ದರು, ಈಗ ಶಾಸಕರಿಲ್ಲ. ಈಗ ಕ್ಷೇತ್ರವೇ ಬಿಟ್ಟು ಹೋಗಿದೆ. ಈಗ ಪುತ್ತೂರು ವಿಟ್ಲ ಕ್ಷೇತ್ರ ಅರ್ಧ ಪುತ್ತೂರಿಗೆ ಹೋಗಿದೆ, ಅರ್ಧ ಬಂಟ್ವಾಳಕ್ಕೆ ಹೋಗಿದೆ. ಅದು ಕ್ಷೇತ್ರ ವಿಂಗಡಣೆ ಆದ ನಂತರ ಈ ಸಮಸ್ಯೆ ಆಗಿದೆ ನಮಗೆ. ಹಾಗೆ ಇದರ ಬಗ್ಗೆ ಮನವಿಯನ್ನೆಲ್ಲ ಕೊಟ್ಟಿದ್ದೀರಾ ತಾವುಗಳು? ನಾವು ಮನವಿ ಕೊಟ್ಟಿದ್ದೇವೆ, ಆದರೆ ಅದಕ್ಕೆ MLA ಅವರು ಏನು ಸ್ಪಂದನೆ ಕೊಡಲಿಲ್ಲ. ಅದನ್ನು ಆ ಸ್ಪಂದನೆ ಕೊಟ್ಟವರು ಬಂಟ್ವಾಳವರ ಮನತ್ರಯ್ಯವರು ಸ್ಪಂದನೆ ಕೊಟ್ಟು ಪುತ್ತೂರು RTO ಅವರ ಹತ್ರ ಮಾತಾಡಿ ನಮಗೆ ಆಟೋ ಪುತ್ತೂರಿಗೆ ಹೋಗಲಿ ಒಂದು ಪರ್ಮಿಷನನ್ನು ತೆಗೆದುಕೊಟ್ಟಿದ್ದಾರೆ. ಸಂಜೀವ ಮಠಂದರು ಏನು ಮಾಡಲಿಲ್ಲ. ನಾನು ಹೇಳ್ತೇನೆ ಹೇಳಿ ಓದೋರತ್ತು ಬೇರೆ ಯಾವ ಕೆಲಸ ಮಾಡಲಿಲ್ಲ. ಆದರೆ ನಿಮ್ಮ ಓಟ್ ಇರುವುದು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ, ಪುತ್ತೂರು ಕೇಂದ್ರ ಭಾಗಕ್ಕೆ ನಿಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪರ್ಮಿಷನ್ ಇಲ್ಲ. ಅಂದರೆ ಒಂದು ಪೇಷಂಟ್ ಕೊಂಡೋಗ್ಬೇಕು, ಇಲ್ಲಿ ಆಸ್ಪತ್ರೆ ದೊಡ್ಡ ಯಾವುದಿಲ್ಲ, ಪುತ್ತೂರಲ್ಲೇ ಇರೋದು. ಯಾವುದಾದ್ರೂ ಪೇಷಂಟ್ ಕೊಂಡೋಗ್ಬೇಕಾದ್ರೂ ಪುತ್ತೂರಿಗೆ ಕೊಂಡೋಗ್ಬೇಕು. ಅದಕ್ಕೆ ನಾವು ಕೊಂಡೋಗೋದು ಅರ್ಧ ದಾರಿಯಲ್ಲಿ ತಡೀತಾರೆ, ನಿಲ್ಲಿಸ್ತಾರೆ, ಕೇಸ್ ಹಾಕ್ತಾರೆ. 300 ರೂಪಾಯಿ 500 ರೂಪಾಯಿ ಎಲ್ಲ ಫೈನ್ ಹಾಕ್ತಾರೆ. ನಮಗೆ ಸಿಗುವುದು ಬಾಡಿಗೆ 300 ರೂಪಾಯಿ. ನಾವು 500 ರೂಪಾಯಿ ಫೈನ್ ಎಲ್ಲಿಂದ ಕಟ್ಟಬೇಕು? ಇಂಥ ಎಲ್ಲ ಸಮಸ್ಯೆ ಜಾಸ್ತಿ ಇದೆ. ನಂದೊಬ್ಬಂದಲ್ಲ, ಎಲ್ಲ ಆಟೋ ಚಾಲಕರ ಸಮಸ್ಯೆ ಇದೆ. ಈಗ ಬಾಕಿ ನಿಮಗೆ ಸರ್ಕಾರಿ ಸವಲತ್ತುಗಳನ್ನು ಪಡೆಯುವಲ್ಲಿ ಎಲ್ಲ ಸಮಸ್ಯೆಗಳು? ಸರ್ಕಾರಿ ಸವಲತ್ತು ಪಡಿಬೇಕಾದ್ರೆ ನಾವು ಬಿ ಸಿ ರೋಡಿಗೆ ಹೋಗಬೇಕು. ಪುತ್ತೂರಿಗೆ ಹೋದರೆ ಯಾವ ಕೆಲಸವೂ ಆಗೋದಿಲ್ಲ. ಅದು ದೊಡ್ಡ ಸಮಸ್ಯೆ. ಈಗ ಅಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಾಗ ಯಾರಲ್ಲಿ ನೀವು ಹೇಳಿಕೊಳ್ಳಿಕ್ಕೆ ಹೋಗ್ತೀರಿ? ನಿಮಗೆ ಪುತ್ತೂರು ವಿಧಾನ ಶಾಸಕರಲ್ಲಿ ಹೇಳ್ತೀರಾ ಅಥವಾ ಬಂಟ್ವಾಳದ ಶಾಸಕರಲ್ಲಿ ಹೇಳಿದರೆ ಪರಿಹಾರ ಆಗ್ತದೆ? ಅಂದರೆ ನಮಗೆ ಬಂಟ್ವಾಳದ ಶಾಸಕರು ಸ್ವಲ್ಪ ಪರಿಚಯ, ಸ್ವಲ್ಪ ನಯವಾಗಿ ಮಾತಾಡ್ತಾರೆ. ಹಾಗೆ ಅವರ ಕೆಲಸ ಮಾಡೋರು ನಮ್ಮ ಹತ್ರ ಇದ್ದಾರೆ, ನಮ್ಮವರೇ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಆದ ಕಾರಣ ನಾವು ಅವ್ರ ಹತ್ರವೇ ಮಾತಾಡ್ತೇವೆ. ಇವ್ರ ಹತ್ರ ಮಾತಾಡಲಿಕ್ಕೆ ಹೋಗೋದು. ಇವ್ರ ಹತ್ರ ಮಾತಾಡಲಿಕ್ಕೆ IBಗೆ ಕರೆದು ಮಾತಾಡಿದರೂ ಅವರಲ್ಲಿ ನಮಗೆ ಇದು ಮಾಡಲಿಲ್ಲ, ಸ್ಪಂದನೆ ಕೊಡಲಿಲ್ಲ. ಅಂಡ ಎಮರ್ಜೆನ್ಸಿ ಅದು ಪೋಯರ ಒಂಜಿ ಅವಕಾಶ ಕೊರೋಡು ಲೇವಂಡ ಮೂಲು ಆಸ್ಪತ್ರೆ ಅಂತ ಇಜ್ಜಿ ಮೇಯ್ನ್ ಆಸ್ಪತ್ರೆ ಹೋಗೋಲ್ಲ ಪುತ್ತೂರಿಗೆ ಹೋದೆ ಓಡೋದು ಪುತ್ತೂರಿಗೆ ಓಡೋದು ಈಗ ಒಂಜಿ ಅವಕಾಶ ಕೊರನೆ ಎಡ್ಡೆ ಬಿ ಸಿ ರೋಡ್ ಹುಡುತಂದು ಪುತ್ತೂರು ಕೈತಲ್ಲ ಅದು ಖಂಡಿತ ಒಂಜಿ 11 ಕಿಲೋಮೀಟರ್ ಹಾಕೊಂಡು 14 ಕಿಲೋಮೀಟರ್ ಓಡತ್ತ ಒಂದು ಕೈತಲ್ಲ ಎಮರ್ಜೆನ್ಸಿ ಓಡೋದು ಮುಲ್ಪ ಜನಕ್ಕುಲ್ಲ ಜಾಸ್ತಿ ಪುತ್ತೂರಿಗೆ ಪುತ್ತೂರಿಗೆ ಫಸ್ಟ್ ಪ್ರಿಫರೆನ್ಸ್ ಪುತ್ತೂರಿಗೆ ಹೊರಪೇರು ಅಂಚೆ ಪುತ್ತೂರಿಗೆ ಒಂಜಿ ಪೋಪುನ ಅಂಚೆ ಅವಕಾಶ ಕೊರಲೆ ಎಡ್ಡೆ ಒಂದು ವೇಳೆ ಪೋಂಡ ದಾದ ನಿಕ್ಲೆ ಸ್ವಲ್ಪ ಸಮಸ್ಯೆ ಅವಳು ನಿಕ್ಲೆ ಬರ್ಪುನ ಒಂದು ಜೀವ ಅನ್ಪೇರು ಫೈನ್ ಮಾಡ್ಪೇರು ಕೆಲವು ದಾಖಲೆ ಫೈನ್ ಪಾಡ್ದೇರಿ ಕೆಲವು ಎಮರ್ಜೆನ್ಸಿ ಬಿಡ್ತೇಲ್ಲ ಬಿಡ್ತು ಜೇರುಂದಲ್ಲದಿ ಕೆಲವು ಬಿಡ್ತೇರಿ ಅಂಚೆ ಹೌದು ಅಂತ ಇವತ್ತು ಒಂದು ಗೊಂದಲ ಒಂದು ಪರಿಹಾರ ಗೊಂದಲ ಪರಿಹಾರ ಎಡ್ಡೆ ಅಂಚೆ MLA ನಡೆ ನೆತ್ತ ಬಗ್ಗೆ ಮನವಿ ಪೋತುಂಡ MLA ಬಂತುಂಡು ವರ ಬೇರೆ ಪುನಃ ಬಂತುಂಡು ಸಂಜೆ ಮಟ್ಟ ಒಂದು ಪುನಃ ಬಂತುಂಡು ಐದು ದುಂಬು ಬೇರೆ ಶಕುಂತಲ ಇಟ್ಟು ಪುನಃ ಬಂತುಂಡು ಇನ್ನು ಸರಿಯಾದ ಪರಿಹಾರ ಆತಜಿ ತಾಟ ಆತಜಿ ಓಲ್ಲ ಎಲೆಕ್ಷನ್ ತೊಂದರೆ ಅಡ್ಡೆ
ನೆರೆ ದುಂಬುಲ ಎಡ್ಡೆ ವರ್ಕ್ ಆತನು ಒಂದು 70 ವರ್ಷ ಅವನ ನಂಚಿನ ವರ್ಕ್ ಸಂಜೆ ಮಟ್ಟೊಂದು ಅವಧಿಡು ಆತನು ದಯವಂಡ ಐತೆ ಮಾರ್ಗದ ಮೇಯ್ನ್ ಮಾರ್ಗದ ಅವತ್ತಂದೆ ಐತೆ ಒಂಜಿ ಕುಡಿಯೋ ನೀರಿನ ವ್ಯವಸ್ಥೆಗಳು ಒಂಜಿ ಒಂದು 16 ಕೋಟಿ ಅಂದಾಜಿದ ಒಂಜಿ ಅನುದಾನ ವಿಟ್ಲಾಲ ಅಲಿಕೆ ಗ್ರಾಮಗಳ ಒಂದು ಮಂತೇವೆ ಮಂತ ಆನಂದ ಖಂಡಿತ ಎಡ್ಡೆ ಒಂದು ಅಭಿವೃದ್ಧಿ ಆತನಂದು ಮನೆಯರ ಬೊಕ್ಕ ಐತೆ ಪುತ್ತೂರು ರಸ್ತೆ ಅಭಿವೃದ್ಧಿ ಆವೊಂದುಂಡು ಹೆಚ್ಚಿನ ಇದು ಬಾರಿ ಗುಂಡಿ ಅಂತ ಗುರುಂಪು ಅಂತ ಅದು ಇತ್ತುಂಡು ಅಭಿವೃದ್ಧಿ ಆತುಂಡು ಅಂಚ ಆಶಾ ತಿಮ್ಮಪ್ಪ ಎಂಚಕ್ಯಾಂಡಿ ಆಶಾ ತಿಮ್ಮಪ್ಪ ತೊಂದರೆ ದಯಂಡ ಮೂಜಿ ಸರ್ತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ್ನಾರು ಅವತ್ತಂಗೆ ಒಂಜಿ ಸರ್ತಿ ಅಧ್ಯಕ್ಷರಾದಿತ್ತಿನಾರು ಪ್ರಾಯ ಒಂಚೂರು ಆದಿಪ್ಪು ಪ್ರಾಯ ಕೆಲಸ ಮನ್ಪಣಿಗೆ ತಲ ತೊಂದರೆ ಅದಿ ಎಡ್ಡೆ ಅನುಭವದ ಇತ್ತಿನಾರು ಅಂಚನೆ ಆರೇನೆ ಆರ್ಸಂಡ ಒಂಜಿ ನಮ್ಮ ಈ ಪುತ್ತೂರು ಕ್ಷೇತ್ರ ಎಲ್ಲ ಎಡ್ಡೆ ಅಂಚನೆ ರಾಜ್ಯೋಡ್ಲ ಒಂಜಿ BJP ಸರ್ಕಾರಡು ಅಂಚನೆ ದೇಶೋಡು ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಉಂಡು ಇನ್ನು ನಮ್ಮ ರಾಜ್ಯೋಡ್ಲ BJP ಸರ್ಕಾರ ಬತ್ತಂಡು ಎಡ್ಡೆ ಎಂಕ್ಲೆಜ್ಜಿ ನಷ್ಟಲಜ್ಜಿ ಏರು ಎಂಕ್ಲೆ ಪಣಿತ ಸಹಾಯ ಕೊರೋನಾ ಟೈಮ್ಡು ಸಹಾಯ ಮಂತನೇ ಯಾರು ಬೇರೆ ನಮ್ಮ ಅಶೋಕ್ ರೈ ಒಂಜಿ 2 ಸರ್ತಿ ಕಿಟ್ಟು ಪುರ ಕೊಡ್ತೀರಿ ಎಂಕ್ಲೆ ಯಕ್ಷದಾಗಲಿ ಯಾರನ್ನ ಬಗ್ಗೆ ಚೂರು ಒಲವು ಜಾಸ್ತಿ ಉಂಟಾ ಒಲವುಂದತ್ತು ಎಂಕ್ಲೆಗೆ ಒಂಜಿ ರಾಷ್ಟ್ರ ಪ್ರೇಮ ಆಂಡಲ ನರೇಂದ್ರ ಮೋದಿ ಲೆಕ್ಕ ಕೊಡು ಒಂಜಿ BJP ಬಿಟ್ರೆ ಆಫೀಸ್ ಸಮಾಜ ಸೇವೆ ಬೇರೆ ಅಶೋಕ್ ರೈ ಎಡ್ಡೆ ಈ ಸರ್ತಿ ಗೊಂದಲ ಉಂಡು ಅಂಚಿರ್ದು ಸಮಾಜ ಸೇವಕ ಅಶೋಕ್ ರೈಕ್ಲೊಳ್ಳೇರು ಇಂಚಿರ್ದು BJP ಪಾರ್ಟಿ ಉಂಡು ಅಂಚಿರ್ದು ಪಕ್ಷೇತರ ಅಭ್ಯರ್ಥಿ ಅರುಣ್ ಗೊತ್ತಿಲ್ಲೊಳ್ಳೇರು ಈ ಗೊಂದಲ ಎಂಚ ಒಂಜಿ ಮೇ ಪತ್ತೆ ಕಾಣಗ ನಮ್ಮ ಪುತ್ತೂರು ಕ್ಷೇತ್ರ ಹೆಚ್ಚಿನ ಅರುಣ್ ಬೇರೆಗೆ ಅಶೋಕ್ ರೈಲಿಗೆ ಚಾನ್ಸ್ ಉಂಡು BJP ಜಗಳ ಅಶೋಕ್ ರೈಗೆ ಚಾನ್ಸ್ ಆವಂದ ಅಂಚ ತಾವು ನಮ್ಮ ಹಿಂದುಲೇ ಪೂರ ಒಂಜೆ ಇಟ್ಟು ಉಂತಿರತ್ತ ಪೂರ BJP ದಾಗಲೇ ಬೇತೆ ಪಾಲ ಇರತ್ತ ಮುಕ್ಕೊಂಜಿ ಮುಖ್ಯವಾದ ನಿಕ್ಲೆ ರಿಕ್ಷಾದಾಗಲೇ ಮುಲ್ಪ ಒಂಜಿ ಪ್ರಾಬ್ಲಮ್ ಉಂಡು ಅನ್ಪೇರು ಅಂದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ನಿಕ್ಲೆ ಓಟ್ ಪುರ ಇಂಚ MLA ಮುಲ್ಪ ಪುತ್ತೂರು ಬರ್ಪೇರು ಅಂಚ ಮಾಡಿದ ತಾಲೂಕು ವ್ಯವಹಾರ ಕೇಂದ್ರ ನಿಕ್ಲೆ ಬಂಟ್ವಾಳ ಬೀಸ್ ರೋಡ್ ಬರ್ಪಡು ಬಟ್ ನಿಕ್ಲೆ ಪುತ್ತೂರದ ವಿಟ್ಲದ ರಿಕ್ಷಾದಾಗ್ಲಿಗೆ ಪುತ್ತೂರಿಗೂ ಪಾಯರ ಅವಂತಿಜ್ಜಿ ಪರ್ಮಿಷನ್ ಇಜ್ಜಿ ಐತ ಬಗ್ಗೆ ಮನವಿ ಕೊಂಡಲ್ಲ ಎಂಕ್ಲೆಗೆ ತಲ ನೀವು ಅನ್ಪಜಿ ಪೋಯರ್ನೇ ಬಲ್ಲಿಂದ ಎಂಕ್ಲೆಗೆ ಹಾಸ್ಪಿಟಲ್ ಇಪ್ಪಣೆ ಎಮರ್ಜೆನ್ಸಿಗೆ ಪೂರ ಪುತ್ತೂರೇ ಪಾಪದಾಗಲಿ ಇಪ್ಪಣೆ ರಿಕ್ಷಾಡ್ ಪೋಪೇರು ಹೋದ 4 ಎಂಕ್ಲೆ ಉಂತಾ ಬೇರೆ ಅಂಚ ಫೈನ್ ಪಾಡ್ಬೇರು ಅಂಚ ಎಂಕ್ಲೆ ಏತ್ ಸರ್ತಿ ಮನವಿ ಕೊರಿಯ ಅಂಡ್ ಐನ ಎಂದು ಮನ್ಪುಜಿ ರಕ್ಲೆ ನಿಕ್ಲೆ ಚಾನ್ಸೇ ಇಜ್ಜಿ ಖಾಲಿ ನಿಕ್ಲೆ ಪೋದು ಬರಿಯರಲ್ಲ ಅವಕಾಶ ಇಜ್ಜಿ ಕ್ಯೂ ಅಂತ ಎಲ್ಲ ಪೋದು ಬರಿ ಕುಂತಿನ ಇಜ್ಜಿ ಎಂಕ್ಲ ಪೋದು ಜಬಡಾದ ಬರ್ಪುಂಡಿ ಅಲ್ಲ ಅವಕಾಶ ಕೊರ್ಪುಜಿ ಬಾರಿ ಸಮಸ್ಯೆ ಒಂದೊಂದು ನಮ್ಮ ಅನುಭವ ದುಂಬು ಕಾಂಗ್ರೆಸ್ ಪಕ್ಷ ಹೊಡಿತನಾಗಲಿ ಬೇಲೆ ಮತ ಮಲ್ತನಾಗಲಿ ಅದಕ್ಕೆ ಐನು ಬಡ್ದು BJP ಪಕ್ಷದ ಮಿತ್ತು ಪ್ರೀತಿ ಬರ್ತದ ನನ್ನ ಬದಲಾವಣೆ ಮಲ್ಪೆರ ಇಜ್ಜಿ ಪನಪುರ ರೀತಿ ನಮ್ಮ ವರ್ಷ BJP ಯಾನೊಂಜಿ ಸಾಧಾರಣ 10 ವರ್ಷ ಹೊಡಲ್ಲ ನನ್ನ ಬದಲಾವಣೆ ಮಲ್ಪೆರ ಇಜ್ಜಿಂದು ಅನ್ಪುನ ಒಂಜಿ ನಿಗಾಂಟಿಡುಲ್ಲ ಈ ಸರ್ತಿ ಒಂಜಿ ಅವಳ ಮಲ್ಪೆರ ಮನಸ್ಸಿಜ್ಜಿ ಹಿಂದುತ್ವ ಆಧಾರಡ್ಲ ಬದಲಾವಣೆ BJPಗೆ ಕೊರ್ಕಂದು ಅನ್ಪುನ ಅವು ಅಕ್ಲವುಲ ಇದ್ದ ಹೂವೇ ಗೊಂದಲೇಪು ಪಕ್ಷದ ಮಿತ್ತು ನಮ್ಮ ಪ್ರೀತಿ ಉಂಡು ಬುಕ್ಕ ಮಿತ್ತು ಹುಲ್ಲುನಾರವರಿ ಮೋದಿ ಪನ್ಪುನಾರು ಒಳ್ಳೆಯರು ಎಡ್ಡೆ ಆರಿಗೆ ಬಡದು ಪಕ್ಷದ ಮಿತ್ತು ಒಂಜಿ ಓಟು ಕೊರ್ಪುನ ನಿರ್ಣಯನ ಇಂಕ್ಲ ಮಲ್ತದ ಊರುಡ್ಲ ಕೆಲವು ಮಾತ್ರ ಪನಿ ಒಂತ ಬದಲಾವಣೆ ಮಾತ್ರ ಜಾಸ್ತಿ ಬದಲಾವಣೆ ದಲ ಇಜ್ಜಿ ಎಂಚ ಓಟಿ ಸರ್ತಿ ಒಲ್ಪ ಇರಿಗೆ ಓಟು ಎಂಕ್ಲೆ ಓಟು ಕಂಬ್ಳೆ ಬಿಟ್ಟ ಪುತ್ತೂರು ಎಂಚ ಈ ಸರ್ತಿ ಏರು ಬನೋಲಿಯ ಹೌದು ನಮ್ಮವ್ರದ್ದು ಬಲ್ಲಿ ನಾವು ಯಾರು ಮಾಡ್ತಾರೆ ಅಕ್ಲ ನೆಸಬು ಕಾಂಗ್ರೆಸ್ BJP ಪಕ್ಷೇತರ ನೆಸಬು ನಮಕ್ ಬತ್ತನದಾಯ್ದ ನಮಕ್ಕೆ ಎಂಕ್ಲು ಬೇಲೆಗೆ ಓಡತ್ತೀವಿ கொஞ்சம் அக்கனை ஏரியாக்களை கோர்ப்போம் ಅದು ಗೊತ್ತಿಲ್ಲ ನನಗೆ ಹಾಂ ಗೊತ್ತು ಅದು ಅರಣ್ ಗೊತ್ತಿಲ್ಲ ಅವರೇ ಆಗಬೇಕು ಈ ಸತಿ ಬದಲಾವಣೆ ಆಗಬೇಕು ಸರ್ ಹೇಗೆ ಬದಲಾವಣೆ ಅಂದರೆ ಸಾಕಾಯ್ತು ಸರ್ ಎರಡು ಇದು ಸಾಕಾಯಿತು ಕಾಂಗ್ರೆಸ್ ಸಾಕಾಯ್ತು BJP ಸಾಕಾಯ್ತು ಈ ಸತಿ STP ಒಂದು ನೋಡಬೇಕು ಸರ್ STP ಬರಬೇಕು ಅಂತ ಬದಲಾವಣೆ ಆಗಬೇಕು ಸರ್ ಹೇಗುಂಟು STP ಟ್ರೆಂಡ್ ನಮ್ಮಲ್ಲಿ ವಿಟ್ಲಲ್ಲಿ ಇಲ್ಲ ತೊಂದರೆ ಇಲ್ಲ ಸರ್ ಒಳ್ಳೆ ಬೆಂಬಲ ಉಂಟು ಚೆನ್ನಾಗಿ ಬೆಂಬಲ ಉಂಟು ಏನು ನಿರೀಕ್ಷೆ ಇದೆ ನಿಮಗೆ STP ಬಂದ ಅವ್ರು ಬಂದರೆ ಅವರು ಮಾತು ಒಂದು ಹೇಳಿದರೆ ಅವರು ಒಂದು ಅದನ್ನು ಸಕ್ಸಸ್ ಮಾಡಿ ಕೊಡ್ತಾರೆ ಸರ್ ಅದೊಂದು ಮಾತು ಹೇಳಿದರೆ ಮಾತೇ ಅವ್ರದ್ದು ಬರ್ಬೋದಾ ಈ ಸಲ ಹೇಳಿಗಾಗ ದೇವರು ಕೈ ಬಿಡಲ್ಲ ಸರ್ ಅಷ್ಟೇ
ಓಟ್ ಪಾಡುಜಾರ ಪಾಡುವೆ ಎಂಕ್ ಒಂಜಿ ಓಟು ಇಪ್ಪುಡು ಎಂಡ ಒಂಜಿ ಇಲ್ಲಲು ಈ ಒಂಜಿ ಓಟುನು ಕ್ಯಾಂಡಿಡೇಟ್ ಮಾತ್ರ ಎಂಕ್ ಸರಿ ಗೊತ್ತುಜಿ ಏರೆಗಿಂದು ಪಾಡ್ನೆ ಅವು ನೋಟ ಒಂಜಿ ಉಂಡತ್ತ ಲಾಸ್ಟ್ ಅದು ಐಕೆ ಪಾಡ್ನೆ ಐನೇ ತೊಗೊಂಡು ಎಡ್ಡತ್ತ ದಾಯಿ ಮಿತ್ತಾಕಲು ಬರೋ ಎಲ್ಲ ಬರ್ಚಿಂದ ಮನ್ ಮಾಡ್ಬೋರೆ ಎಂಕ್ಲೆ ಗ್ರಾಮ ಎಂಕ್ಲೆ ಕೊಪ್ಪಣದ ಪುರ್ದಾಂಡು ವರ್ಷ 72 ಸರ್ ಒಂಜಿ 40-50 ವರ್ಷ ಆಗೈತೇನು ರಾಜ್ಯ ಕಡೆ ಕೊಡೋದೊಳ್ಳೆ ಚಿಲ್ಲರೆ ಎಂಕ್ಲಿಗೆ ಒಂಜಿ ಅರ್ಜೆಂಟಿಗೆ ವ್ಯವಸ್ಥೆ ಬಂತು ಒಪ್ಪನಾಡು ವಾ ಮಗೆಲಜ್ಜಿ ಬುಕ್ ದೇವ ಊಟ ಓಡೋಳೆ ನೋಟ ಅವು ಅಂತ ಇರ್ತೈತೆ ಅವೇ ಸರ್ತಿ ಆಯ್ತು ನೋಟ ಅಂತ ಇರ್ತವೆ ಅವು ಎಡ್ಡೆ ಆಗ್ತದೆ ಪೊತ್ತುದುಕೋ ಸ್ವಲ್ಪ ಪುತ್ತೂರೇನ ಪುತ್ತೂರು ಪುತ್ತೂರ ಒಂದು ಆರುಣ ಗೊತ್ತಿಲ್ಲ ಎರಡಕ್ಕೆ ಬರ್ಬತ್ತಿಲ್ಲ ದಾಯಿ ದಾಯಿ ಚೇಂಜ್ ಆಗಿದೆ ಚೇಂಜಸ್ BJP ಬರ್ಚು ಆಶಾ ತಿಮ್ಮಪ್ಪ ಇಂಚ ಕ್ಯಾಂಡಿಡೇಟ್ ಆರುಣ ತೂ ಅದೇ ಪೊಸತ್ತದೆ ಹೇಗುಂಟು ಎಲೆಕ್ಷನ್ ಅದೆಲ್ಲ ತೊಂದರೆ ಇಲ್ಲ ಟ್ರೆಂಡ್ ಹೇಗುಂಟು ವಿಟ್ಲದಲ್ಲಿ ಹೇಳಲಿಕ್ಕಾಗುವುದಿಲ್ಲ ಹೇಗಂತ ಹೇಳಿ ಅಷ್ಟೇ ಬಿಟ್ಟವರು ಅಂದರೆ ಹೇಳಲಿಕ್ಕಾಗುದಿಲ್ವಾ ಆದರೂ ಸಹ ಜನರು ಒಂದು ಅಂದಾಜು ಹಾಗೆ ಮಾತಾಡುವ ಒಂದು ಪೊಲ್ಯೂಷನ್ ಇದ್ದಾರೆ ಮತ್ತೆ ಹೇಗೆ ಹೇಳುವುದಲ್ವ ಅವರವರ ಇದಲ್ವ ಸಲ ಒಂದು ಕುಡಿಯೋ ನೀರು ಏಜೆನ್ಸಿ ಸರಿ ಇಲ್ಲ ಮತ್ತೊಂದು ಇಲ್ಲಿ ಒಂದು ಬೇಕಾದರೆ ಪಾರ್ಕಿಂಗ್ ಹೌಸ್ ಎಲ್ಲ ಏನೂ ಇಲ್ಲ ಇರ್ತದೆ ಅವರಿಗೆ ಒಂದು ನಮ್ಮ ಎಸೆ ಒಂದು ಒಳ್ಳೆ ರೀತಿಯಲ್ಲಿದ್ದರೂ ನಾವು ಇಲ್ಲಿ ನಿಲ್ತೇವೆ ಇಲ್ಲ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅವನೇ ಅವೆಲ್ಲ ಹಾಗಿದ್ದಾರೆ ಪಾರ್ಕಿಂಗ್ ಹೌಸ್ ಎಲ್ಲ ಸರ್ ನೋಡಿ ಬಾಕಿ ಎಲ್ಲ ಕಡೆಯಲ್ಲಿ ಉಂಟು ಇಲ್ಲಿ ಉಂಟಾ ಆ ಬಸ್ ಸ್ಟ್ಯಾಂಡಲ್ಲಿ 4 ನಿಮಿಷ ಉಂಟು ಯಾರು ಕೇಳುವರು ನಾವು ಅದೇ ಎಸೆ ಒಳ್ಳೆದಿದ್ದಲ್ಲಿ ಬಸ್ ನಿಲ್ದಾಣ ಒಂದೇ ರಿಕ್ಷಾ ನಿಲ್ದಾಣ ಒಂದೇ ಒಂದೇ ಆಗಿ ಮುಂದಕ್ಕೆ ಬರುವ ಅಭ್ಯರ್ಥಿಗಳು MLA ಆಗಿವರು ಚೇಂಜಸ್ ಮಾಡ್ಬೋದಾ ಚೇಂಜ್ ಮಾಡಿದರೆ ಒಳ್ಳೆಯದು ನಿಮಗೆ ಸಹ ಒಳ್ಳೆಯದು ನಮಗೆ ಸಹ ಮತ್ತು ಬಾಕಿದವರಿಗೆ ಸಹ ಪ್ಯಾಸೆಂಜರ್ಗೆ ಅವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಲ್ಲ ನಮಗೆ ವಿಟ್ಲ ಪುತ್ತೂರು ಇದನ್ನು ನನ್ನ ಲೆಕ್ಕಾಚಾರದಲ್ಲಿ BJP ಬರ್ಬೋದು ಅಂತ ಕ್ಷೇತ್ರ ಟೋಟಲಿ ಕರ್ನಾಟಕದಲ್ಲಿ BJP ಟೋಟಲಿ ಕರ್ನಾಟಕದಲ್ಲಿ 150 ಸೀಟು BJP ಬರ್ತದೆ ಗ್ಯಾರಂಟಿ ಪಕ್ಕ ಹೇಳ್ತೇನೆ. ಪುತ್ತೂರು ಫೈಟ್ ಉಂಟು ಈ ಸಲ. ಹೌದು ಬರ್ಬೋದು ಅಂತಂದ್ರೆ ಬರ್ಬೋದು ಕಾಂಗ್ರೆಸ್ಸೇ ಆಗಿರ್ಬೋದು, ಅಶೋಕ್ ರೈ ಆಗಿರ್ಬೋದು. ಹೇಗೆ ಹೇಳ್ತೀರಿ? ಅಂದರೆ BJP ಮಧ್ಯೆ ಸ್ವಲ್ಪ ಫೈಟ್ ಆಗಿದೆ ಅಲ್ಲ, ಅರುಣ್ ಪುತ್ತಿಲ ಮತ್ತು ಇವರು BJPಯ ಆಶಾ ತಿಮ್ಮಪ್ಪ. ಕಾಂಗ್ರೆಸ್ಸಿಗೆ ಚಾನ್ಸ್ ಉಂಟು. ಅಶೋಕ್ ಕುಮಾರ್ ರೈ ಹೇಗೆ ಕ್ಯಾಂಡಿಡೇಟ್? ಅಶೋಕ್ ರೈ ಒಳ್ಳೆ ಕ್ಯಾಂಡಿಡೇಟ್, ಅಂದರೆ ಪರವಾಗಿಲ್ಲ. ಆಶಾ ತಿಮ್ಮಪ್ಪ ಅವರು BJPಯಲ್ಲಿ ಅವರದ್ದು ಅಷ್ಟು ನಮಗೆ ಗೊತ್ತಿಲ್ಲ. ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಇದ್ದಾರಲ್ಲ, ಅವರು ಸಹ ಒಳ್ಳೆ ಕ್ಯಾಂಡಿಡೇಟ್. ಆದರೆ ಈ ಸಲ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ಸೇ ಬರ್ಬೋದು ಅಂತ ನಮ್ಮ ಅನಿಸಿಕೆ, ಮತ್ತೆ ಏನಂತ ಗೊತ್ತಿಲ್ಲಲ್ಲ. ನಿಮ್ದು ಏನು ನಿರೀಕ್ಷೆ ಇದೆ ಸರ್ ಗೆದ್ದ ಅಭ್ಯರ್ಥಿಯಲ್ಲಿ? ಓಟು ಭಾರಿ ಉಂಟು. ತಗೊಳ್ಳೋದು ಕೊಟ್ಟು BJPಗೆ BJP ನಾನು ಪುಟ್ಟದನ್ನೇ RSS ಜೈಲಿಗೆ ಹೋಗ್ತೆ. BJP ಕೂಡ ಬತ್ತೆ ಒಂಜಿ ಅಮ್ಮೆಂಡ ಒಂಜಿ ಎಮ್ಮೆ ರೆಡ್ ಅಮ್ಮೆಂಡ್ಲ ಇಜ್ಜಿ ಆಯ ಒಂಚಿ ಎಂಬಿ ಒಂಚಿ ಇಂಬೇರು ಡೋಂಗಿ ಅಂತ ನೇರು ಅಶೋಕ್ ರೈ ಇಲ್ಲ BJP ದಾರದ ಆರೆಗಳವರಲ್ಲಿ ಈ ಸರ್ತಿ BJP ಬರುವ ಪುತ್ತೂರು BJP ಬರುವುದು ಮನೆಯಲ್ಲಿ ಫೈಟ್ ಅದು ಒಂಜ ಬೇರೆ ಬಾರಿ ಇರಲ್ಲ ಅವು ಅಶೋಕ್ ರೈ ಹತ್ತಂಡ BJP ಆರೇನು ತುಂಬ MLA 2 ಜನ ಬೇಲೆ ಮಾಡ್ತೇರು. ಬೇಲೆ ಮಲ್ಪನಾಲೆ ಕೂಡ ಅರೆ ಕೊರಡಿತೀನಿ ಮಟಂದರು ಬೇಲೆ ಆಗ್ತದೆ ಬೇಲೆ ಎಡ್ಡ ಮಾಡ್ತಾರೆ. ಯಾನು ಪೋಯಾರು ಇರಲಿಲ್ಲ BJP ಯಾನು ಜೈಲಿಗೆ ಹೋಗುತ್ತೆ. ಮೂಜಾರು ತಿಂಗಳು ಜೈಲುಗಳಿದೆ. ಅವು ತುರ್ತು ಪರಿಸ್ಥಿತಿ. ಯಾಕೆ ಪೈಸೆ ಬರಬಹುದು ಮಾಡ್ತೇವೆ. ಪೈಸೆ ಬರ್ತಿದ್ದ ಒಂಜಿ ವರ್ಷಲ್ಲ 4 ತಿಂಗಳಾಂಡು ಮುರಾನಿಂಚನೆ ಫೋನ್ ಮಾಡ್ತಿದ್ದು ಬ್ಯಾಂಗ್ಳೂರು ಕೇಂದ್ರ ಬಂಡೇರು ನಿಖಲವೇ ರಾಜೋಡು BJP ಸರ್ಕಾರ ಉಂಟು, ಕೇಂದ್ರ ಎಲ್ಲ ನಿಖಲವೇ ಉಂಟು. ದಯ ಮಾಡ್ತೀಯರು ದಯ ಮಾಡ್ಬಿಟ್ಟು ಏರು ಅನ್ಬಿಟ್ಟು ಅಂಕಲ್ ಅದು ಬ್ಯಾಂಗ್ಳೂರು ಬಂದ ಪತ್ತೇರ ಪುಂಡ ಪಿಂಚಣಿ ಮಾಸ ಅಂತ ಯಡಿಯೂರಪ್ಪ ದಸ್ಕತ್ ವರ್ಗರಿಗೆ 100-200% ಎಂಚ ಪಂಡ BJPದ ಬೆಲೆ ಏರಿಕೆ ನೀತಿ ಫಸ್ಟ್ ಆಫ್ ಆಲ್. ಸೆಕೆಂಡ್ ಈ ಜನ ಬೈ ಬರ್ತ್ BJP ಏರು BJP ಬೆಲ್ಟ್ಲ ಮೇರೆಗುಂಡು ಅಂಚ ಒಂದಿಟ್ಟು ಬುಕ್ಕೊಂಜಿ ಪುತ್ತಿಲೆ ಅಂತ ಓಟ್ ಹಾಕೊಂಡ BJP ಓಟ್ ಮೈನಸ್ ಆಪುಜ
ಅವು ಚಾನ್ಸ್ ಬೈ ಬರ್ತು ಅಶೋಕ್ ರೈಕ್ಲಿ ಇಪ್ಪನಾಗ ಕಾಂಗ್ರೆಸ್ ಇತ್ತನಾಗ್ಲಿಗ ಅಸಮಾಧಾನ ಒಂದ ಅಸಮಾಧಾನ ಇಜ್ಜದ ಪುತ್ತೂರು ಅಸಮಾಧಾನ ಇಜ್ಜಿ ಉಳ್ಳಾರ್ದುಲೈ ಓಲಿಜ್ಜಿ ಬನ್ಲೆ ಓಲಿಜ್ಜಿ ಅಂಚಿನ ಜಗದೀಶ್ ಶೆಟ್ಟರೇ ಕಾಂಗ್ರೆಸ್ ಬತ್ತೀವಿ ಕನ್ನಡ ಸುಯರುಂಡ ಹಾಂ ಏರು ಇನ್ನಿಕೋಡೆ ಪಕ್ಷಾಂತರ ಏರ ಒಂದು ಜೇರು ಪೂರ ಉಂಡತ್ತೆ ಈ ಓಟು ಮಾಡುವತ್ತ ನಮ್ಮ ಅಂಚಿನಾಗ್ಲು ನಮ್ಮ ಹತ್ತು ಪೂಲಿ ಶೇರ್ಲ ಇಜ್ಜಿ ಇಂದೇ ಮುಂಚಿಗೆ 500 ರೂಪಾಯಿ ಎಣ್ಣೆಗೆ 200-300 ರೂಪಾಯಿ ಇಂಚಾಣ ಬದುಕು ಜನಸಾಮಾನ್ಯರು ಕೂಲಿ ಬೇಲೆ ಇಜ್ಜಿ ಈ ಒಂದೇನು ಪತ್ತೊಂದು ಹೋದು ಬೊಕ್ಕ ಎಂಚಿನ ಪನ್ಲೇರು ಈ ಸರ್ತಿ ಗೌರ್ಮೆಂಟ್ 100% ಕಾಂಗ್ರೆಸ್ ಹಾಕೊಂಡು ಮುಕ್ಕಳ ಒಳಜಗಳಾದ ಒಂದು ಒಪ್ಪಂದ ಅಂಡು ಬೊಕ್ಕ ಈರೆಗ ಮುಳ್ಳು ಪುತ್ತಿಲ ಮೈನಸ್ ಅಂಡವು ಅವೇ ಇರು ಪುತ್ತಿಲಾಗ ಟಿಕೆಟ್ ಕೊಡ್ತುಂಡ ಬಿ ಜೆ ಪಿಡ್ದು ಪುತ್ತಿಲ ವಿನ್ ಪುತ್ತಿಲ ವಿನ್ ಆಯ್ತು ಪುತ್ತಿಲಾಗ ಬಂದ ಅಟ್ರಾಕ್ಷನ್ ಪವರ್ ಉಂಡು ಜನಕ್ಕಲೇನು ಪುತ್ತಿಲ ನಮ್ಮ ಫ್ರೆಂಡೇ ತುಂಬುದಾರೆ ಎಲ್ಲ ನೆಟ್ಟೆ ಇತ್ತನೇ ಹೊಸ ಬೇರತಿ ಇರು ಇಲ್ಲಿಟ್ರೇಟ್ ಗೊತ್ತಂಡ ಮಲ್ಲ ಎಜುಕೇಷನ್ ಇಜ್ಜಿ ಫಸ್ಟ್ ಆಫ್ ಆಲ್ ಇರಿಗೆ ಕಮ್ಯುನಿಕೇಷನ್ ಬೋರ್ಡು ಅವು ಇಜ್ಜಿಂದ ಇರು ಬುಕೋರೆ ನಿಂದೆ ಈರು ಕ್ಯಾಂಡಿಡೇಟ್ ಏನನ್ನು ಏತ್ ಫೋಕಸ್ ಅನ್ಬೋರು ಇರ್ನ ಸೆಲ್ಫಿ ರೇಗ್ ಬೋರ್ಡು ಅವು ಇನ್ನಿಕೋಟೆ ಇಜ್ಜಿ ವೈಯಕ್ತಿಕ ವರ್ಚಸ್ ಇಜ್ಜಿ ಉಮ್ಮೆರೆಗುಂಡು ಏರೆಗೆ ಅಶೋಕಣ್ಣಗ ವೈಯಕ್ತಿಕ ವರ್ಚಸ್ ಉಂಡು ಬಿರುದುಗಾರಿ ಇಜ್ಜಿನ ಅನ್ಲ ಎಕ್ಸ್ಪೀರಿಯನ್ಸ್ ಇತ್ತುಂಡು ರಾಜಕೀಯ ನೆಲೆ ಇತ್ತುಂಡು ರಮಣ ಹತ್ರ ಐಕೊಂಡು ಅವಂಡ ಟಫ್ ಉಂಡು ಐನು ಪನ್ ಉಂಡು ಮುಂದು ಟಫ್ ಇಜ್ಜಿ ಒಂದು ಒನ್ ಸೈಡ್ ಒಂದು ಓಜುಂಡು ಒಂದು ಒನ್ ಸೈಡ್ ಮ್ಯಾಚ್ ಉಂಡು ತ್ರಿಕೋಣ ಏರಿಯೆ ತ್ರಿಕೋಣ ಇಜ್ಜಿ ಮುಳ್ಳು ಪುತ್ತಿಲ ವರ್ಸಸ್ ಕಾಂಗ್ರೆಸ್ ಬೇಂಡ ಪ್ರತಿಯೊಂದು ಪೊಲಿಟಿಕಲ್ ಲೀಡರ್ ನಕ್ಲೆಗ್ಲೆ ಆನ ಒಂಜಿ ಪನ್ಪುನ ಏನಾವತ್ತುಂಡ ನಿಕ್ಲ ಆಶ್ವಾಸನೆ ಒಂಜಿ ಕೊರಡ್ಚಿ ದಾಯಂಡ ನಿಕ್ಲ ಮನ್ ಪೂಜಾರೆ ನಿಕ್ಲೆಗ್ ಓಟ್ ಮಾಡ್ನಗ್ಲೆಂಚ ಓಟ್ ಮಾಡ್ನ ಪಂಡಂದಾಂಡ ಮುಕ್ಕುಲು ಲೀಡರ್ ನಕ್ಲ ಮಿತ್ತಿ ಜನಕ್ಕುಲಿಗೆ ವಿಶ್ವಾಸ ಇಜ್ಜಿತ್ತೆ ದಯ ಪಂಡಂದಾಂಡ ಇನ್ನೀ ಮುಟ್ಟೊಂಡತ್ತ ಆಶ್ವಾಸನೆ ಕೊರ್ನೇನು ಏರ್ಲ ಹಾಕ್ಲಿ ಕರೆಕ್ಟ್ ಅದು ಮಂತಿನ್ನೇ ಇಜ್ಜರಿ ಹಾಂ ನಿಕ್ಲಿಗೆ ಆತು ಕೊರ್ಪೆ ಈತು ಕೊರಿಯರ ಅಂತ ಪಂಡಂದಾಂಡ ಒಲ್ತ GDP ಪೂರ ಪಬ್ಲಿಕ್ದ GDP ಉಂಡು ಮನ್ಪೇರು ಆಪುಜಿ ಸಾಧ್ಯ ಇಜ್ಜಿ ಆಂಡ ನಿಕ್ಲು ಒಂಜಿ ಸತ್ಯ ಪಾತಿರದೊಂಜಿ ಒಟ್ಟು ಗೆತ್ತೊಂದು ಎಂಕ್ಲ ಕೊರ್ಪ ಡೋಂಗಿ ಭರವಸೆ ಹೊಚ್ಚಿ ಎಂಕಲ್ಲ ಒಂಜಿ ಚೂರು ಒಂಜಿ 7ನೇ ಕ್ಲಾಸ್ ಕಲ್ತನಕ್ಲಿ ಅನ್ಎಜುಕೇಟೆಡ್ ನಕ್ಲತ್ತೆ ಆಂಡ ಎಜುಕೇಷನ್ ಇಜ್ಜಂದನ ಈ ಪ್ರಾಯದಕ್ಲಿ ಪೂರ ನಿಕ್ಲಿ ಪನ್ಪಾರತ್ತ ನಿಕ್ಲಿಗೆ 100 ರೂಪಾಯಿ ಕೊರ್ಪೆ ಅಂತ ಪಂಡಂದಾಂಡ ಒಂಜಿ ಪೈಸೆ ಕೊರ್ಲಿ ಅಕ್ಲಿ ನಿಕ್ಲಿ ಸಾಧ್ಯ ಇತ್ತಂದಾಂಡ ಇಜ್ಜಿಂದಾಂಡ ಮರ್ಯಾದೆ ಬಿಡ್ದು ನಡಪ್ಪಲಿ ಅಂದ ಪನೋಡ್ಚಿ ಪನೀರೆ ಬಲ್ಲಿ ಪಂಡನ ಮನ್ಪೋಡು ಮನ್ಪೇರ ಆಪುಜಿ ಅಂತ ಪನೋಡ್ಚತ್ತ ನಿಕ್ಲೆ ಓಟು ಕೊರ್ಪುಜಿಂದಾಲಜ್ಜಿ ಓಟು ಕೊರ್ಪು ನಾವು ನಮ್ಮ ಜನ್ಮ ಸಿದ್ಧ ಹಕ್ಕು ಅವೆಂಕ್ಲ ಕೊರ್ಪೋನಿ ಓಟು ಕೊರ್ಜಿಂದಾಂಡ ಆಯ ನಮ್ಮ ಹಿಂದೂಸ್ತಾನದ ಒಂಜಿ ಪ್ರಜೆನೇ ಅತ್ತೆ ಈತ ಓಟ್ ಅನಗ ಕೋಲ್ಪಿಡೆ ಎಂಕ್ಲನ ಓಟು ಅಡಿಗೆ ಇಲ್ಲಡೆ ಬೈಕ್ಲ ಬರ್ಪುಂಡು ಕಾರ್ಲ ಬರ್ಪುಂಡು ಪೂರ ಬರ್ಪುಂಡು ಆಂಡ ಕಾರು ಪೊಲಿ ದಿಪ್ಪುನಾಗ ಆಸ್ಪತ್ರೆ ಸೇರ್ಸಾರೆ ಏರ್ಲೆಜ್ಜರ ಈಗ ಇಲ್ಲಿ ಒಳ್ಳೆ ಎಷ್ಟಿದ್ದು ನಮ್ಮದು ಸಮೀಕ್ಷೆ ಅಂದರೆ ಕಾಂಗ್ರೆಸ್ ಸಮೀಕ್ಷೆ ಒಳ್ಳೆ ಉಂಟು ಪುತ್ತೂರು ಸರ್ ಅಶೋಕ್ ರೈ ಹೌದು ಸರ್ ಅಶೋಕ್ ರೈ ಒಳ್ಳೆ ಹೆಲ್ಪ್ ಇದೆ ಅವ್ರದ್ದು ನಮ್ಮ ಈಗ ಇಲ್ಲಿ ಪಾಪದವ್ರಿಗೆ ಬಡವರಿಗೆಲ್ಲ ಹೆಲ್ಪ್ ಕೊಡ್ತಾರೆ ಅವರು ನಮ್ಮ ಮನೆ ಕಟ್ಟುವ ಗೊತ್ತೊಂದು ಹೆಲ್ಪ್ ಮಾಡಿದ್ದಾರೆ ಅವರು ಒಳ್ಳೆ ಹೆಲ್ಪ್ ಜನಕ್ಕೆ ಒಂದು ಹೆಲ್ಪ್ ಇದೆ ಅವ್ರದ್ದು ತುಂಬ ಜನ ಅವ್ರದ್ದು ಹೆಲ್ಪ್ ಮಾಡ್ತಾರೆ ಅವರು ಖುದ್ದು ಬಂದು ನೋಡಿ ಮನೆಗೆ ಪಾಪದವ್ರ ಮನೆ ಬಂದು ಎಲ್ಲ ಬೇಕಾದ ಸಾಮಾನೆಲ್ಲ ಅವ್ರು ಕೊಡ್ತಾರೆ ನಮ್ಮದು ಹಾಗೆ ಅಶೋಕ್ ರೈ ಯಾಕೆಂದರೆ ಜನಗಳಿಗೆಲ್ಲ ಇದು ರೀತಿ ಹೆಲ್ಪ್ ಇದೆ ಎಲ್ಲರಿಗೆ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ಗೌರವ ಇದೆ ಎಲ್ಲರಿಗೆ ಬರ್ಬೋದು ಅಂತ ಅವ್ರಿಗೆ ಸಪೋರ್ಟ್ ಅಷ್ಟೇ ಯಾವ್ದು ಬರ್ತದೆ ಅಂತ ಭಾರಿ ಗೌಜಲ್ಲಿದ್ದೆ ನಮ್ಮ 2 ಜನ ಅಭ್ಯರ್ಥಿಗಳು BJPಯಿಂದ ಮತ್ತೊಬ್ಬರು ನಿಂತಿದ್ದಾರೆ SDP ಅಂತ ನಿಂತಿದ್ದಾರೆ ಮತ್ತು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ ಭಾರಿ ಜಟಾಪಟಿ ಇರ್ಬೋದು ಅಂತ ಅನಿಸುತ್ತೆ ಹೇಳೋಕ್ಕಾಗಲ್ಲ ಯಾರು ಅಂತ ಭಾರಿ ಪುತ್ತೂರಿದ್ದು ಭಾರಿ ಜಟಾಪಟಿ ಇರ್ಬೋದು ಹೇಳೋಕ್ಕಾಗಲ್ಲ ಹೌದು ನಾಡಿದ್ದು ನಿರ್ಣಯ ವ್ಯವಸ್ಥೆ ತುಂಬ ಕಷ್ಟ ಇದೆ ಈ ಸಲ ಆದರೆ ಹೇಳಬೇಕಾದ್ರೆ ಮೇ ಬಿ ಕಾಂಗ್ರೆಸ್ ಬರ್ಬೋದು ಅಥವಾ BJP ಬರ್ಬೋದು ಎರಡರಲ್ಲಿ ಒಂದು ಬರ್ಬೋದು ಅಭಿವೃದ್ಧಿಗೆ ನಮ್ಮ ಪ್ರಕಾರ ಯಾವ್ದು ಪಾರ್ಟಿ ಅಂದರೆ ಸಹ ಆಗ್ಬೋದು ಆದರೆ ಕೆಲಸ ಒಳ್ಳೆ ಮಾಡಬೇಕಷ್ಟೇ ನಮ್ಮ ಬೇಡಿಕೆ ಏನಂದರೆ ಒಂದು ನೀರಿನ ಸರಬರಾಜು ಕರೆಕ್ಟ್ ಆಗಬೇಕು ಮತ್ತು ನಮ್ಮ ವಿಟ್ಲದಲ್ಲಿ ಒಂದು ರೋಡ್ ಈಗ ಅಗಲ ಆಗ್ತಾ ಇದೆ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಅಗಲ ಆದರೆ ಒಳ್ಳೆಯದು ಅಂತ ಅನಿಸುತ್ತೆ ಮತ್ತೊಂದು ಪಾರ್ಕಿಂಗ್ ವ್ಯವಸ್ಥೆ ಇದ್ದರೆ ಒಳ್ಳೆಯದು ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇಲ್ಲ ಅದೊಂದು ಮಾಡಿದರೆ ಒಳ್ಳೆಯದು ಓಟು ದಾಳ ತೊಂದರೆ ದೇವ್ರ ದಯವಿಟ್ಟು ಒಂಜಿ ಎಂಕ್ಲು ಅಶೋಕರ ಎಂಕ್ಲು ಬರ್ಪೇರು 6 ಬತ್ತಡದಕ್ಕೆ ಎಂಕ್ಲೆಗ್ ಇಂದಿರಾ ಗಾಂಧಿನ ಗೌರ್ಮೆಂಟೇ ಬತ್ತಡ ಸೊತ್ತು ಇನಿಕ್ಲೆ ಎಂಕ್ಲೆ ಇನ್ನು ಪರಿರ ನೀರಿದ್ದಿ ತೊಂದರೆ ಪರವಾಗಿಲ್ಲ ಎಲ್ಲ ಎಷ್ಟು ಪಕ್ಷ ಇದೆಯೋ BJP ಕಾಂಗ್ರೆಸ್ ಇದೆಲ್ಲ ಯಾವುದಿರಲಿ ಬರ್ತಾನೆ ಹೇಳಕ್ಕಿಲ್ಲ ಯಾರು ಜನ ಒಳ್ಳೆಯವರಂತೆ ಅವ್ರಿಗೆ ಓಟ್ ಹಾಕ್ತೇವೆ ಅಷ್ಟೇ ಅಂದಾಜಂದ್ರೆ BJP ಅಂದರೆ ನೋಡಿ ಮೋದಿ ಬಂದ ಮೇಲೆ ನಮ್ಮ ದೇಶ ಎಷ್ಟು ಇಂಪ್ರೂವ್ ಆಗಿದೆ ಅವರ ಇದರಲ್ಲಿ ನಮ್ಮದು ಇವರಿದ್ದಾರೆ ಯಾರು
ಅರುಣ್ ಪುತ್ತಿಲ ಅವರನ್ನು ಬಿಡಲಿಕ್ಕೆ ಆಗೋದಿಲ್ಲ. ಇನ್ನು ಓಟು ಆಗೋ ಸಂದರ್ಭದಲ್ಲಿ ಯಾವುದಂತ ನೋಡಬೇಕು ಇಬ್ಬರಲ್ಲಿ. ಈಗ ಅರುಣ್ ಕುಮಾರ್ ಪುತ್ತಿಲ ಅದರಲ್ಲಿ ಬಿ ಜೆ ಪಿ ಹೋಗ್ತದಲ್ಲ. ಹೌದು ಬಿ ಜೆ ಪಿ ಅವರೇ, ಅವರಿಗೆ ಓಟ್ ಹಾಕೋದು ಬಿ ಜೆ ಪಿ. ಅವರು ಬಿ ಜೆ ಪಿ ಅದರಲ್ಲಿ ನೋಡಬೇಕು, ಅವರು ಹಿಂದುತ್ವದಲ್ಲಿ ಇರುವುದು ಅವರು. ತಾವರೆ ಎರಳ್ಬೋದಾ ಅಲ್ಲ ಬ್ಯಾಟ್ 6 ಬಾರಿಸ್ಬೋದಾ? ಎರಡರಲ್ಲಿ ಒಂದು ಯಾವುದಾದ್ರೂ ಇನ್ನೂ ಎರಡು ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಶೋಕ್ ಅವರು ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ನಿರೀಕ್ಷೆ ಉಂಟು, ಹೇಗೆ ಅವರು? ಇವಾಗ ಮಾಡಿರ್ಬೋದು, ಇವಾಗ ಎಲೆಕ್ಷನ್ ನಿಂತಿದ್ದಾರಲ್ವ. ಯಾರು ಪಾಪದವರಿಗೆ ಸೀಟ್ ಅಂತೆ ಸಿಮೆಂಟ್ ಅಂತೆ ಕೊಡ್ತೇನಂತೆ, ಯಾವಾಗ ಕೊಡ್ತಾರ ಯಾರು ಬಂದಿದೆ ಗೊತ್ತಿಲ್ಲ. ಅದು ಒಂದು ಚಿಕ್ಕ ಗಾಯ ಆದರೂ ಇಲ್ಲಿ ನಾವು ಖಾಸಗಿ ತಗೊಂಡಾಗೆ ಪುತ್ರ ಹೋಗಬೇಕು. ಅಷ್ಟೆಲ್ಲ ವ್ಯವಸ್ಥೆ ಏನು ದೊಡ್ಡದಿಲ್ಲ, ಇಲ್ಲಿ ಡಾಕ್ಟ್ರ್ ಇಲ್ಲ, ಯಾವುದೋ ಒಂದು ಇಷ್ಟು ಇದು ಗಾಯ ಆದರೂ ಟೀಚಿಂಗ್ ಹಾಕುವವರು ಇಲ್ಲಿ ಯಾರೂ ಇಲ್ಲ, ಡಾಕ್ಟ್ರ್ನವರು ಇಲ್ಲ, ಅವರ ಸವಲತ್ತು ಅಷ್ಟು ಇಲ್ಲ. ನಮ್ಮ ಒಂದು ಅಲ್ಲಿ ಡಿಪ್ಪಿನ ಮಣಿರಾಪುಜಿ ಅಂತ ಇಂಕ ರದ್ದು ಮಾಡಿದಾಗಲೇ ಬರ್ತೀರಿ, ಎಂಚಾದ ಮಣಿರಾಪುಜಿ ರದ್ದು ಮಾಡಿದಾಗ ಬರ್ತೀರಿ. ಕುಂಡಡ್ಕೊ ಓಟು ಐನ ಬಗ್ಗೆ ತೆರಿಯ ನನ್ನ ಎಂಕ್ಲ ಐನ ಓಟು ಹೊರಡತ್ರಿ ಎಂಟ ಏದು ಕೆಲಸ ಅಕ್ಲಿ ಓಟು ಕೊಡ್ತೀನಿ ಅಟ್ಟ ಅಕ್ಲಿ ಒಯ್ತದಾಕ್ತೀನಿ. ಎಲೆಕ್ಷನ್ ಇವಡಂಡ ಭಾರಿ ಬದಲಾವಣೆ ಆತಂಡು, ಬದಲಾವಣೆ ಆವಡಂದಲೂ ಉಂಟು ಎಂಕಲ್ನ ವಿಧಾನ ಪುತ್ತೂರು ದಾಯಿಂದ ಬಂಡ ಈ ಸರ್ತಿ ಅಂದಿಟ್ಟು ಮಾತಾ ಭಾರಿ ಬದಲಾವಣೆ ಆತಂಡು. ಈ ಸರ್ತಿ ಎಂಕಲ ಓಟು ಚೇಂಜ್ ಮಾಡ್ಕೊಡೋದಿಲ್ಲ ಬಿ ಜೆ ಪಿ ಚೇಂಜ್ ಆವಡುಂದು ಆ ಕ್ಯಾಂಡಿಡೇಟ್ ಎಂಕಲ ಬೇತ ಆಡಿನಿಡಲ್ಲ ದುಂಬುದಾರೇನು ಬರ್ವೇರಂಚಾರು ಆ ಸಾರಿ ಇದು ಬರ್ಕು ನೆಡಲೇರು. ಬಿ ಜೆ ಪಿದ ಕ್ಯಾಂಡಿಡೇಟ್ ಆಶಾ ತಿಮ್ಮಪ್ಪ ಎಡ್ಡೆ ವರ್ಕ್ ಮಾಡ್ಬಾರದು. ಆಶಾ ತಿಮ್ಮಪ್ಪ ಎಡ್ಡೆ ವರ್ಕ್ ಅರಂದತ್ತು ಆ ರೀತಿ ಹೊಸತಂದು ಅಂಚಿದವತ್ತು ಮುಳು ವರ್ಕ್ ಮಂತನಾರು ಆರು ಮಂತ್ ಇರದ್ದೇರ ಎಂಕ್ಲೇ ಗೊತ್ತೇ ಇದ್ದು. ಈ ಸರ್ತಿ ನಮ್ಮ ಬೇರೆ ವರ್ಕ್ ಚೇಂಜ್ ಅನ್ಪು ಪಕ್ಷೇತರ ಅದಾನೆ ಪಕ್ಷದ ಆರೇ ಯಾವಡು ಆರೇ ಯಾವಡು ಅಂಡ ಪ್ರತಿವರಿನ ಬೆಂಬಲ ಉಂಟು, ಪ್ರತಿವರಿನ ಅಂಚದೊಂದು ಬೆಂಬಲ ಕೊರ್ಕ ಈ ಸರ್ತಿ ಚೇಂಜ್ ಅನ್ಪುಗ ಅಂದಾಜಿ ಲೀಡ್ ಅಂಡ ಬಂದ ಜವನ ಸಪೋರ್ಟ್ ಉಂಟು ಈ ಸಾರಿ. ಹಳ್ಳಿಯಲ್ಲಿ ರೆಡ್ಡೆ ಸಪೋರ್ಟ್, ಹಳ್ಳಿಯಲ್ಲಿ ರೆಡ್ಡೆ ಒಂದು ಎಡ್ಡೆ ಕ್ಯಾಂಡಿಡೇಟ್ ಹೇಳಲಿಕ್ಕೆ ಆಗೋದಿಲ್ಲ ಯಾವುದು ಬರ್ತದೆ ಅಂತ. ಅಭಿವೃದ್ಧಿ ಆಗಲಿಕ್ಕೆ ಉಂಟು, ಅಭಿವೃದ್ಧಿ ಆಗಬೇಕು ಎಲ್ಲ. ಓಟು ಕೂಡ ಮೊದಲು ಜನ ನೋಡಿ ಕೊಡೋದು, ಜನ ನೋಡಿ ಕೊಡೋದು. ಈ ಸಲ ಯಾರು? ಈ ಸಲ ಯಾರನ್ನು ಗೊತ್ತಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಕ್ಯಾಂಡಿಡೇಟ್ ಒಳ್ಳೆ ಯಂಗ್ಸ್ಟರ್ಸ್ಗಳಿಗೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ಇಲ್ಲಪ್ಪ ಆಗಿಲ್ಲ ಯಂಗ್ಸ್ಟರ್ ಅದಲ್ಲ, ಈಗ ಒಟ್ಟಾಗಿ ಒಂದು. ಹೌದಾ? ನಿಮ್ಮ ಊರಿನಲ್ಲೆಲ್ಲ ಅವರೇ ಬರ್ಬೋದು ಅಂತ ನಿರೀಕ್ಷೆ ಇದೆ? ಹಾಂ ನಿರೀಕ್ಷೆ ಇದೆ, ಅವರೇ ಬರ್ಬೋದು. ಹೌದು. ಕಾಂಗ್ರೆಸ್ ಬಿ ಜೆ ಪಿ ಯಾವುದು ಕೂಡ ಬೇಡ? ಕಾಂಗ್ರೆಸ್ ಬಿ ಜೆ ಪಿ ಬೇಡ ಅಂತ ಅಲ್ಲ. ಹಾಂ ಸ್ವಲ್ಪ ಬೇಡಿಕೆ ಉಂಟು, ಅಂದರೆ ಸ್ವಲ್ಪ ರೋಡಿನ ಇದೆಲ್ಲ ಉಂಟು, ವ್ಯವಸ್ಥೆ ಮಾಡಲಿಕ್ಕೆ ಉಂಟು, ಮತ್ತು ನೀರಿನದು ಕೂಡ ಸ್ವಲ್ಪ ಮಾಡಲಿಕ್ಕೆ ಹಾಗೆ. ವೀಕ್ಷಕರೇ, ಇದಿಷ್ಟು ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಒಂದು ಪರಿಸರದಲ್ಲಿ ಮತದಾರರು ನೀಡಿರತಕ್ಕಂತಹ ಅಭಿಪ್ರಾಯಗಳು, ಭಿನ್ನವಾದಂತಹ ಅಭಿಪ್ರಾಯಗಳನ್ನು ನೀಡಿದ್ದಾರೆ ಮತ್ತು ಈ ಭಾಗದ ಅನೇಕ ಸಮಸ್ಯೆಗಳನ್ನು ಕೂಡ ತಮ್ಮ ಮುಂದೆ ಪ್ರಕಟಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಹಳ ವಿಶೇಷವಾಗಿ ಈ ಭಾಗದಲ್ಲಿ ಪುತ್ತೂರು ವಿಧಾನಸಭಾ ಮತ್ತು ತಾಲೂಕು ಈ ಎರಡು ರೀತಿಯಾದಂತಹ ಒಂದು ದ್ವಂದ್ವಮಯವಾದಂತಹ ಆಡಳಿತಾತ್ಮಕ ವ್ಯವಸ್ಥೆ ಇರುವ ಕಾರಣ ಇಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಸಮಸ್ಯೆಗಳು ತಲೆದೂರುತ್ತಾ ಇವೆ. ನಮಗಾಗುವಂತಹ ಅನ್ಯಾಯಗಳು ತೊಡಕುಗಳುಂಟಾಗ ಯಾರಿಗೆ ಇದರ ಬಗ್ಗೆ ಹೇಳಬೇಕು ಎನ್ನುವಂಥ ಬಗ್ಗೆಯೂ ಕೂಡ, ಯಾವ ಶಾಸಕರನ್ನು ತಾವು ಭೇಟಿಯಾಗಬೇಕು ಎನ್ನುವುದರ ಬಗ್ಗೆಯೂ ಕೂಡ ಅವರಿಗೆ ಗೊಂದಲಗಳಿವೆ. ಈ ವಿಚಾರಗಳನ್ನು ಕೂಡ, ಈ ಸಮಸ್ಯೆಗಳನ್ನು ಕೂಡ ಮುಂದಿಟ್ಟಿದ್ದಾರೆ. ನೋಡಬೇಕು ಮುಂದಿನ ಅಭ್ಯರ್ಥಿ ಗೆದ್ದು ಬಂದ ಮೇಲೆ ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯನ್ನು ಕೂಡ ಪರಿಹರಿಸ್ತಾರೆ ಎನ್ನುವಂಥದ್ದು. ಕ್ಯಾಮರಾಮ್ಯಾನ್ ಸಮದ್ ಕುರಿಯ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.